ಕಾಂತಾರ ಅನ್ನೋ ಸಿನಿಮಾಗೆ ಲೀಲಾ ಅನ್ನೋ ಕ್ಯಾರೆಕ್ಟರಲ್ಲಿ ತುಂಬ ಶೇಡ್ಸ್ಗಳಿತ್ತು. ಇದನ್ನು ಹೊರತರುವಂಥ ಒಬ್ಬಳು ಅದ್ಭುತವಾದ ನಟಿ ಆ ಕ್ಯಾರೆಕ್ಟರ್ಗೆ ಬೇಕಿತ್ತು. ಸಪ್ತಮಿ ಗೌಡ ಅವರಿಗೆ ಇನ್ಸ್ಟಾಗ್ರಾಮ್ ಯಾರ ಒಂದು ರೆಫರೆನ್ಸ್ ಕಳಿಸಿದ್ರು, ಇವರಿಗೆ ಆ ಕಾಸ್ಟ್ಯೂಮ್ಗಳನ್ನು ಹಾಕಿ ಒಂದು ಫೋಟೋಶೂಟ್ ಮಾಡ್ತಾರೆ. ರಿಷಬ್ ಸರಿಗೆ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾರೆ ಇವಳು ಈ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ನನಗೆ ಪರ್ಸನಲಿ ಟೆನ್ಷನ್ ಏನಿದ್ದಿದ್ದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಇಸ್ ಮಂಗಳೂರು ಕನ್ನಡ. ಸೊ ನಾವು ಅಲ್ಲಿಂದ ನಾವು ಮಂಗಳೂರಿಗೆ ಕರೆಸಿದ್ವಿ. ಒಂದೂವರೆ ತಿಂಗಳು ಟೈಮ್ ಮಂಗಳೂರಲ್ಲಿ ಕೂತು ವರ್ಕ್ಶಾಪ್ ತೊಗೊಳಕ್ಕೆ ಯಾವುದೇ ಒಂದು ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರಿಗೂ ಕಷ್ಟನೇ. ಸಪ್ತಮಿ ಗೌಡನ ಸೆಲೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಯ್ತು ಅಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಹೇಳಿದ ಟೈಮ್ಗಿಂತ ಮುಂಚೆ ಬಂದು ಕೂತು ನಮಗೋಸ್ಕರ ಕಾಯೋರು. ಸೊ ರಿಷಬ್ ಸರಿಗೂ ನಮ್ಮ ರೈಟಿಂಗ್ ಟೀಮ್ಗೊಂದು ಐಡಿಯಾ ಇತ್ತು. ನಾವು ಐಡಿಯಾನ ಆ್ಯಕ್ಚುಲಿ ಅರವಿಂದ್ ಕಶ್ಯಪ್ ಅವ್ರ ತಲೆಗೆ ಹಾಕಿದ್ದು ಇಲ್ಲ. ನಾವು ಸ್ಕ್ರಿಪ್ಟ್ ಓದಬೇಕಾದ್ರೆ ಅವರಿಗೆ ಆ ಐಡಿಯಾ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿತ್ತು. ನಾವು ಬರಬೇಕಾದ್ರೆ ಸೆಟ್ಟಲ್ಲಿ ಎಲ್ಲ ರೆಡಿ, ಅವರ ಟೀಮ್ ಹಂಗಿತ್ತು. ಅದು ವೆರಿ ಡೆಡಿಕೇಟೆಡ್ ಅಂಡ್ ವೆರಿ ಮೆಚೂರ್ಡ್ ಟೀಮ್. ಕೆಲಸ ಒಂದು ಲೈಟ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕು, ಇಲ್ಲಿಂದ ಅಲ್ಲಿಗೆ ಲೈಟಿಂಗ್ ಚೇಂಜ್ ಆಗಬೇಕಂತ ಹೇಳಿದ್ರೆ 5 to 10 minutes ಆಡಲಿ. ಯಾಕಂತ ಹೇಳಿದ್ರೆ 360 ಡಿಗ್ರಿ ಲೈಟಿಂಗ್ ಅವ್ರು ಆಲ್ರೆಡಿ ಮಾಡಿರ್ತಾ ಇದ್ರು. ನಾನು ಹೇಳ್ತಿರೋ ನೈಟ್ ಸೀಕ್ವೆನ್ಸ್ಗಳಿಗೆ ಹಾವೆಲ್ಲ ಇದೆಯಲ್ಲ, ಅದೆಲ್ಲ ಲೆಕ್ಕ ಇಲ್ಲ ಕಾಲಡಿಗೆ ಸಿಗೋದು. ಯಾರಿಗೂ ಕಷ್ಟಲಿಲ್ಲ ದೇವ್ರ ದಯದಿಂದ ಅಷ್ಟೇ. ತುಂಬ ನೆಗೆಟಿವ್ ಎನರ್ಜಿಗಳು ತುಂಬ ಇತ್ತು. ಅದ್ರ ಜೊತೆಗೆ ನಮ್ಮ ಹತ್ರ ಪಾಸಿಟಿವ್ ಎನರ್ಜಿಗಳು ಇತ್ತು. ಆ ಪಾಸಿಟಿವ್ ಎನರ್ಜಿಗಳು ನೆಗೆಟಿವ್ ಎನರ್ಜಿಗಳನ್ನ ಓವರ್ಕಮ್ ಮಾಡಿರೋದ್ರಿಂದ ನಮ್ಗೆ ಇವತ್ತು ಕಾಂತಾರ ಅಷ್ಟು ಚೆನ್ನಾಗಿ ನಮಗೆ ಮಾಡ್ಲಿಕ್ಕೆ ಆಯಿತು. ಆ್ಯಕ್ಚುಲಿ ಏನು ಟ್ರೈಲರಲ್ಲಿ ನಾವು ತೋರಿಸಿದ್ದೇವೆ ಅದು ಜಿಸ್ಟ್ ಆಫ್ ದ ಮೂವಿ ಅಷ್ಟೇ. ದೈವಾರಾಧನೆಯನ್ನು ಒಂದಿಷ್ಟು ಬ್ಯೂಟಿಫುಲ್ ಆಗಿ ತೋರ್ಸೋಕ್ಕಾಗತ್ತೆ ಅಂತ ಹೇಳೋದನ್ನು ಕಾಂತಾರದಲ್ಲಿ ನೀವು ನೋಡಬೇಕು ಎಲ್ಲರೂ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಸಿನಿಮಾದ ಹೀರೋಯಿನ್ ಹುಡುಕಾಟ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದೆ ಅಂತ ಕೇಳಿದ್ವಿ. ಆ ಪ್ರೊಸೆಸ್ ಬಗ್ಗೆ ಏನಾದರೂ ಹೇಳ್ಬೋದು? ಸಪ್ತಮಿ ಗೌಡ ಅವ್ರದ್ದು ಚಾಯ್ಸ್ ಹೇಗಾಯಿತು, ಅಥವಾ ಅವರಿಗಿಂತ ಮೊದಲು ಬೇರೆ ಯಾರನ್ನಾದರೂ ಚಾಯ್ಸ್ ಮಾಡಿದ್ರಾ? ಚಾಯ್ಸ್ ಅಂದರೆ ಈ ಲೀಲಾ ಅನ್ನೋ ಕ್ಯಾರೆಕ್ಟ್ರು ಬೇಸಿಕಲಿ ಈ ಸಿನಿಮಾದಲ್ಲಿ ಶೀಸ್ ಅ ಫಾರೆಸ್ಟ್ ಗಾರ್ಡ್ ಅಂತ ಹೇಳಿದರೆ ನಮಗೆ ಫಿಸಿಕಲಿ ಅವರು ಫಿಟ್ ಆಗಿರಬೇಕು, ಒಂದು ಅಥ್ಲೀಟ್ ಬಾಡಿ ಇರಬೇಕು ಅವರಿಗೆ. ಸೇಮ್ ಟೈಮ್ ಒಂದು ಹಳ್ಳಿ ಹುಡುಗಿ ಥರನೂ ಕಾಣಿಸ್ತಾ ಇರಬೇಕು. ಇಷ್ಟೆಲ್ಲ ಕ್ರೈಟೀರಿಯಾಸ್ ಇರುತ್ತೆ ಆ ಕ್ಯಾರೆಕ್ಟರ್ಗಳಿಗೆ. ಸೊ ನಮ್ಮ ತಲೆಯಲ್ಲಿ ತುಂಬ ಜನರನ್ನ ನಾವು ಯೋಚನೆ ಮಾಡಿದ್ವಿ ಆ ಟೈಮಲ್ಲಿ. ಇವ್ರಾಗ್ಬೋದಾ ಬಟ್ ಏನೋ ಸರಿಗೆ ಏನೋ ಒಂದು ಎಕ್ಸ್ಪೆಕ್ಟರ್ ಬೇಕಿತ್ತು ಆ ಕ್ಯಾರೆಕ್ಟ್ರಲ್ಲಿ, ಅದು ಸಿಗ್ತಾ ಇರಲಿಲ್ಲ. ಯಾರಾದ್ರೂ ಒಳ್ಳೊಳ್ಳೆ ಅದ್ಭುತ ನಟಿಯರು ಇದ್ದರು, ಆದರೆ ಅವರಿಗೆ ಎಕ್ಸ್ಪೆಕ್ಟರ್ ಒಂದು ಬೇಕಾಗಿತ್ತು. ಆದರೆ ಅದು ಯಾರಿಂದನೂ ಸಿಗ್ತಾ ಇರಲಿಲ್ಲ. ಫೈನಲಿ ಸಪ್ತಮಿ ಗೌಡ ಅವರಿಗೆ ಇನ್ಸ್ಟಾಗ್ರಾಮ್ ಯಾರ ಒಂದು ರೆಫರೆನ್ಸ್ ಕಳಿಸಿದ್ರು. ಅದು ನೋಡ್ಬೇಕಾದ್ರೆ ಫಸ್ಟ್ ಇನ್ಸ್ಟೆನ್ಸಲ್ಲಿ ಅವರಿಗೆ ಅದು ಓಕೆ ಅನಿಸ್ತು. ನಮ್ಗೆ ಯಾರಿಗೂ ಓಕೆ ಅಲ್ಲ ಆ್ಯಕ್ಚುಲಿ. ನಮಗೆ ಫಸ್ಟ್ ನೋಡ್ಬೇಕಾದ್ರೆ ನಮ್ಗೆ ಯಾರಿಗೂ ಟೀಮ್ನವ್ರಿಗೆ ಓಕೆ ಅಲ್ಲ, ಬಟ್ ಅವರಿಗೆ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಓಕೆ ಅನ್ನಿಸ್ತಾ ಇದೆ ಅವರಿಗೆ. ಸೊ ಅವ್ರು ಏನು ಮಾಡಿದ್ರು, ಬೆಂಗಳೂರಿಗೆ ಹೋಗಿ ಅವ್ರದ್ದು ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ಸ್ಕ್ರೀನ್ ಟೆಸ್ಟ್ ಮಾಡಬೇಕಾದ್ರೆ ಕಾಸ್ಟ್ಯೂಮ್ ಡಿಸೈನರು ರಿಷಬ್ ಶೆಟ್ಟಿ ಅವರ ಧರ್ಮಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರು. ಸೊ ಅವರು ಕಾಸ್ಟ್ಯೂಮ್ಗಳನ್ನು ಡಿಸೈನ್ ಮಾಡಿ ಇಟ್ಕೊಂಡಿದ್ರು. ಅವರು ಇವರಿಗೆ ಆ ಕಾಸ್ಟ್ಯೂಮ್ಗಳನ್ನು ಹಾಕಿ ಒಂದು ಫೋಟೋಶೂಟ್ ಮಾಡ್ತಾರೆ. ರಿಷಬ್ ಸರಿಗೆ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾರೆ ಇವಳು ಈ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಪರ್ಫಾರ್ಮೆನ್ಸ್ ಅವರು ಗಮನಕ್ಕೆ ತಗೊಳ್ಳಲ್ಲ, ಬಟ್ ಆ ಕ್ಯಾರೆಕ್ಟರ್ ಆಗಿ ನನಗೆ ಸಪ್ತಮಿ ಗೌಡ ಅನ್ನೋ ಒಂದು ಹುಡುಗಿ ಈ ಕ್ಯಾರೆಕ್ಟರಾಗಿ ಕರೆಕ್ಟಾಗಿ ಸೂಟ್ ಆಗ್ತಾಳೆ ಅಂತೇಳಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಮನಸ್ಸಿಗೆ ಬಂದಿತ್ತು. ಅದನ್ನು ಟೀಮಿಗೂ ಹೇಳ್ತಾರೆ. ನಾವೆಲ್ಲ ಅಷ್ಟು ಸಮಾಧಾನ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಿಲ್ಲ ಅವ್ರದ್ದು. ಅವರು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಪಾಪ್ಕಾರ್ನ್ ಮಂಕಿ ಟೈಗರ್ ಅಂತ ಹೇಳೋ ಸಿನಿಮಾದಲ್ಲಿ ಅವ್ರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ನ ಅವರಿಗೆ ಎಷ್ಟು ಅವರ ಬೆಸ್ಟ್ ಎಷ್ಟು ಕೊಡೋಕ್ಕಾಗುತ್ತೆ ಅದನ್ನು ಅವ್ರು ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಆದರೆ ನಮಗೆ ಕಾಂತಾರ ಅನ್ನೋ ಸಿನಿಮಾಗೆ ಲೀಲಾ ಅನ್ನೋ ಕ್ಯಾರೆಕ್ಟರಲ್ಲಿ ತುಂಬ ಶೇಡ್ಸ್ಗಳಿತ್ತು. ಅಂದರೆ ಇಮೋಷನಲ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು, ಎಲ್ಲ ಶೇಡ್ಗಳು ಅದರಲ್ಲಿತ್ತು. ಸೊ ಇದನ್ನು ಹೊರತರುವಂಥ ಒಬ್ಬಳು ಅದ್ಭುತವಾದ ನಟಿ ಆ ಕ್ಯಾರೆಕ್ಟರ್ಗೆ ಬೇಕಿತ್ತು. ನನಗೆ ಪರ್ಸನಲಿ ಟೆನ್ಷನ್ ಏನಿದ್ದಿದ್ದು ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಇಸ್ ಮಂಗಳೂರು ಕನ್ನಡ. ಅವ್ರು ಬೆಂಗಳೂರಿನವರು. ಸೊ ಇಲ್ಲಿ 2 ವಿಷಯದ ಬಗ್ಗೆ ಫೋಕಸ್ ಮಾಡಬೇಕು. ಯಾವುದು? ಒಂದು ಪರ್ಫಾರ್ಮೆನ್ಸ್, ಒಂದು ಲ್ಯಾಂಗ್ವೇಜ್. ಸೊ ಈ ಲ್ಯಾಂಗ್ವೇಜ್ ಸ್ಲಿಪ್ ಆದರೆ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಪರ್ಫಾರ್ಮೆನ್ಸ್ ಹೋಗೋಕ್ಕೆ ಕಾರಣ ಲ್ಯಾಂಗ್ವೇಜ್ ಮೇಲೆ ಅವರು ಕಾನ್ಷಿಯಸ್ ಆಗಿರ್ತಾರೆ. ನಾನು ಎಲ್ಲೂ ಡೈಲಾಗ್ ತಪ್ತೀನ, ಡೈಲಾಗನ್ನು ಬೇರೆ ಥರ ಮಾತಾಡ್ತೀನಿ, ಆಗ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೆ. ಸೊ ಎರಡರಲ್ಲೂ ನಾವು ಹೇಗೆ ಅವರನ್ನು ಟ್ರೈನ್ ಮಾಡೋದಂತ ನಮ್ಮ ತಲೆಯಲ್ಲಿ. ಅದಕ್ಕೋಸ್ಕರ ನೀವು ಹಾಗೆ ಹೊಸಬ್ರಿಗೆ ಹೋಗೋದ್ರಿಂದ ನಿಮ್ಗೆ ಯಾರಾದರೂ ಗೊತ್ತಿರೋರನ್ನೇ ಹೋಗ್ಬೋದಲ್ಲ ಅಂತ ನಾವು ಸರ್ ಹತ್ರಕ್ಕೆ ಕೇಳಿದ್ವಿ ನಾವು. ಬಟ್ ಅವರಿಲ್ಲ, ನನಗೆ ಇವ್ರ ಕ್ಯಾರೆಕ್ಟರ್ಗೆ ತುಂಬ ಸೂಟ್ ಆಗ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಟ್ರೈ ವಿತ್ ದಿಸ್ ಗರ್ಲ್. ಕರೆಸಿ ನಾವು ವರ್ಕ್ಶಾಪ್ ಮಾಡೋಣ, ಮತ್ತೆ ಡಿಸೈಡ್ ಮಾಡೋಣ ಅಂದರು. ಸೊ ಬೇಸಿಕ್ಲಿ ಸಪ್ತಮಿ ಗೌಡ ಅನ್ನೋ ಒಂದು ಹುಡುಗಿ ಈ ಕ್ಯಾರೆಕ್ಟರ್ಗೆ ಆಗ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಫಸ್ಟ್ ವರ್ಕ್ಶಾಪ್ ನಡೆಯುತ್ತೆ. ಅನಿರುದ್ಧ ಮಹೇಶ್ ನಮ್ದು ಇನ್ನೊಬ್ಬರು ರೈಟರ್ ವರ್ಕ್ಶಾಪ್ ಮಾಡ್ತಾರೆ. ಫಾರ್ ಕಪಲ್ ಆಫ್ 1 ವೀಕ್ ಏನೋ ವರ್ಕ್ಶಾಪ್ ಮಾಡ್ತಾರೆ ಅವರು. ವರ್ಕ್ಶಾಪ್ ಮಾಡಿ ನನಗಂತಾರೆ,
ಸಿ ಡೆಫಿನೆಟ್ಲಿ ರಿಷಬ್ ಸರ್ ಏನು ಅಂದಿದ್ದಾರೆ ಅದು 100% ಕರೆಕ್ಟ್. ಆ ಕ್ಯಾರೆಕ್ಟರ್ಗೆ ಅಬ್ಸಲ್ಯೂಟಾಗಿ ಸೂಟ್ ಆಗ್ತಾ ಇದ್ದಾರೆ ಅವರು. ಬಟ್ ಲ್ಯಾಂಗ್ವೇಜ್ ಮೇಲೆ ಅವ್ರು ಕಾನ್ಷಿಯಸ್ ಆಗಿ ಹೋಗೋದ್ರಿಂದ ಸ್ವಲ್ಪ ಕಡೆ ಪರ್ಫಾರ್ಮೆನ್ಸ್ಗೆ ಎಫೆಕ್ಟ್ ಆಗ್ತದೆ. ಅದು ನಮ್ದು ಏನಿತ್ತ ಆ ಹೆದರಿಕೆ ಅದು ಅಲ್ಲಿ ಆಗ್ತಾ ಇದೆ. ಸೊ ಬಟ್ ಶಿ ಹ್ಯಾಸ್ ಅ ಸ್ಪಾರ್ಕ್ ಇನ್ ಹರ್ ಸೆಲ್ಫ್. ಅಂದರೆ ತುಂಬ ಡೆಡಿಕೇಟೆಡ್, ತುಂಬ ಕಾನ್ಫಿಡೆಂಟ್ ಅವಳು. ಅಂದರೆ ಅವಳಿಗೆ ಅದು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಅವಳಲ್ಲಿ ಕಾಣ್ತಾ ಇದೆ ಗುರು. ಸೊ ವಿ ಹ್ಯಾವ್ ಟು ಟ್ರೈ ಸಮಥಿಂಗ್ ವಿತ್ ಹರ್ ಅಂತ ಹೇಳಿದರು ಅನಿರುದ್ಧ್. ಸೊ ನಾವು ಅಲ್ಲಿಂದ ನಾವು ಮಂಗಳೂರಿಗೆ ಕರೆಸಿದ್ವಿ. ಮಂಗಳೂರಲ್ಲಿ ನೀವು ಹೇಳಿದ್ರೆ ನಂಬಲ್ಲ, ಬೇರೆ ಅಂದರೆ ನಂಗೆ ಗೊತ್ತಿಲ್ಲ ಬೇರೆಯವ್ರದ್ದು, ಅದು ನಾನು ಪರ್ಸ್ನಲಿ ಎಣಿಸೋದು ಬೇರೆ ಯಾವ ಒಂದು ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರೆಸ್ ಆಗಿದ್ರು ಅವ್ರಿಗೆ ಕಷ್ಟ ಆಗ್ತಿತ್ತು. ಅಂದರೆ ಒಂದೂವರೆ ತಿಂಗಳು ಟೈಮ್ ಮಂಗಳೂರಲ್ಲಿ ಕೂತು ವರ್ಕ್ಶಾಪ್ ತೊಗೊಳಕ್ಕೆ ಯಾವುದೇ ಒಂದು ಎಸ್ಟಾಬ್ಲಿಷ್ಡ್ ಆ್ಯಕ್ಟ್ರಿಗೂ ಕಷ್ಟನೇ. ಅಂದರೆ ಅವ್ರದ್ದು ಕಮಿಟ್ಮೆಂಟ್ಸ್ಗಳಿರುತ್ತೆ. ಬಟ್ ಸರ್ ಇವು ಸಪ್ತಮಿ ಗೌಡನ ಸೆಲೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಯ್ತು ಅಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಹೇಳಿದ ಟೈಮ್ಗಿಂತ ಮುಂಚೆ ಬಂದು ಕೂತು ನಮಗೋಸ್ಕರ ಕಾಯೋರು ಅವರು. ಸೊ ನಾವು ಅವರನ್ನು ಎಷ್ಟೋ ಟೈಮ್ ಕಾಯಿಸಿದ್ದು ಇದೆ. ಅಂದರೆ ನಾವು ಸ್ಕ್ರಿಪ್ಟಲ್ಲಿ ಏನಾದ್ರು ಬಿಸಿ ಇದ್ರೆ ಅವ್ರನ್ನ ಎಷ್ಟೋ ಟೈಮ್ ಕಾಯಿಸಿದ್ವಿ. ಅವರನ್ನು ಮತ್ತೆ ನಾವು ಕರ್ಕೊಂಡೋಗಿ ನಾವು ಪ್ರತಿ ಒಂದು ಸೀನ್ ಬೈ ಸೀನ್ ನಾವು ವರ್ಕ್ಶಾಪ್ ಮಾಡೋದು. ಫಸ್ಟ್ ಅವರಿಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ನಡೀತಾ ಇತ್ತು. ಒನ್ಸ್ ಲ್ಯಾಂಗ್ವೇಜಲ್ಲಿ ಪಕ್ಕ ಆಗ್ತಾ ಇದ್ರು ಅಂತ ಆಗ್ಬೇಕಾದ್ರೆ ಆ ಸೀನ್ ಡೈಲಾಗ್ ಮೇಲೆ ನಾವು ಅವರಿಗೆ ಡೆಪ್ತ್ ತೋರಿಸ್ತಾ ಇದ್ವಿ. ಆ ಡೈಲಾಗು ಪಕ್ಕ ಅಂತ ಆದಮೇಲೆ ಸೀನ್ ಬಗ್ಗೆ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಆ ಸೀನನ್ನು ನಾವು ಅವ್ರ ಹತ್ರ ಇಂಪ್ರೊವೈಸ್ ಮಾಡಿಸ್ತಾ ಇದ್ವಿ. ಸೊ ಹೀಗೆ ಅವ್ರು ಮಾಡಿ ಒಂದು ದಿವಸ ಒಂದು ಸೀನ್ ನಾವು ತುಂಬ ಅದ್ಭುತವಾಗಿ ಮಾಡಿದ್ರು. ಆಗ ನನಗೆ ಗೊತ್ತಾಗಿದ್ದು, ಎಲ್ಲೋ ನಾವು ಮಿಸ್ಟೇಕ್ ಮಾಡ್ತಿದ್ವಿ. ಇವಳನ್ನು ನಾವು ಕಂಪ್ಲೀಟ್ ಅಪೋಸ್ ಮಾಡ್ತಿದ್ರೆ, ಸಪ್ತಮಿ ಗೌಡನ ಕಂಪ್ಲೀಟ್ ಅಪೋಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಮ್ಮಿಂದ ದೊಡ್ಡ ಮಿಸ್ಟೇಕ್ ಆಗ್ತಿರೋದು. ಯಾಕಂತ ಹೇಳಿದ್ರೆ ಶಿ ವಾಸ್ ಆ್ಯಕ್ಚುಲಿ ಟೈಲರ್ ಮೇಡ್ ಪರ್ಸನ್ ಫಾರ್ ದ ಕ್ಯಾರೆಕ್ಟರ್ ಅಂತೇಳಿ ನಮ್ಗೆ ಆವಾಗ ಫೀಲ್ ಆಗಿದ್ದು. ಸೊ ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ ಸರ್ ಅವರ ಡಿಸಿಷನ್ಗೆ ಹ್ಯಾಟ್ಸ್ ಆಫ್. ಯಾಕಂತೇಳಿ ಅವರಿಗೆ ಆ ಗಟ್ ಫೀಲಿಂಗ್ ಇರ್ತಾ ಇದ್ದರೆ ಡೆಫಿನೆಟ್ಲಿ ನಾವಂತೂ ಸಪೋರ್ಟ್ ಮಾಡ್ತಿರಲಿಲ್ಲ. ಅವರಿಗೆ ಆ ಗಟ್ ಫೀಲಿಂಗ್ ಇದ್ದಿದ್ದರಿಂದ ನಾವು ಸಪ್ತಮಿ ಗೌಡನ ಏನು ಮಾಡಿ ಇವತ್ತು ಅವರು ನೀವು ನೋಡ್ಬೋದು ಈ ಫಿಲ್ಮಲ್ಲಿ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮಗೆ ಲೀಲಾನ ಕ್ಯಾರೆಕ್ಟರ್ ಏನು ಮಾಡಬೇಕಿತ್ತು ಅದು ಸಪ್ತಮಿ ಗೌಡ ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾದ ಈಗ ಟ್ರೈಲರ್ ನೋಡಿದಾಗ ನಮಗೆ ಫಸ್ಟಿಗೆ ಕಣ್ಣಿಗೆ ಹೋಗೋದು ಡೈರೆಕ್ಷನ್ನ ಜೊತೆ ಕಲರ್, ಅಂದ್ರೆ ಸಿನಿಮಾದ ಒಂದು ಲೈಟಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ಒಂದು ಸಿನಿಮಾಟೋಗ್ರಫಿ ಆಗಿರ್ಬೋದು ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಆ ಪ್ರೊಸೆಸ್ ಹೇಳ್ಬೋದಾ, ಹೇಗಿತ್ತು ಆ ಶೂಟಿಂಗ್ ಸೆಟ್ಟಲ್ಲಿ, ಸೆಟ್ ಬಾಯ್ಸ್ ಆಗಿರ್ಬೋದು ಅಥವಾ ಕ್ಯಾಮರಾ ವರ್ಕ್ ಯಾವ ಥರ ನಡೆದಿತ್ತು? ಈ ಕ್ರೆಡಿಟ್ ಕಂಪ್ಲೀಟ್ಲಿ ಹೋಗಬೇಕಾಗಿರೋದು ನಮ್ಮ ಕ್ಯಾಮ್ರಾಮನ್, ಡೈರೆಕ್ಟರ್ ಆಫ್ ಫೋಟೋಗ್ರಫಿ, DOP, ಸಿನಿಮಾಟೋಗ್ರಫರ್ ಟೀಮ್ ಆ್ಯಂಡ್ ಲೈಟ್ ಬಾಯ್ಸ್ ಮತ್ತು ಪ್ರೊಡಕ್ಷನ್ ಬಾಯ್ಸ್. ಸೊ ಇದು ಕಂಪ್ಲೀಟ್ಲಿ ಅವರ ಎಫರ್ಟ್. ಸೊ ರಿಷಬ್ ಸರಿಗೂ ನಮ್ಮ ರೈಟಿಂಗ್ ಟೀಮ್ಗೊಂದು ಐಡಿಯಾ ಇತ್ತು, ಈ ಸಿನಿಮಾ ಹೇಗೆ ಕಾಣಬೇಕು ಅನ್ನೋದು. ಅದು ನಾವು ಐಡಿಯಾನ ಆ್ಯಕ್ಚುಲಿ ಅರವಿಂದ್ ಕಶ್ಯಪ್ ಅವ್ರ ತಲೆಗೆ ಹಾಕಿದ್ದು ಇಲ್ಲ. ನಾವು ಸ್ಕ್ರಿಪ್ಟ್ ಓದಬೇಕಾದ್ರೇ ಅವ್ರಿಗೆ ಆ ಐಡಿಯಾ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿತ್ತು ಅವ್ರ ತಲೆಗೆ. ಇದೇ ಟೋನಲ್ಲಿ ನಾನು ಈ ಸಿನಿಮಾ ಹೋಗಬೇಕು ಅಂತೇಳಿ ನಮ್ದು ತಲೆಯಲ್ಲಿ ಏನು ಟೋನ್ ಓಡ್ತಾ ಇತ್ತ ಅದೇ ಟೋನ್ ಅರವಿಂದ್ ಕಶ್ಯಪ್ ಅವ್ರ ತಲೆಯಲ್ಲೂ ಓಡ್ತಾ ಇತ್ತು ಆ್ಯಕ್ಚುಲಿ. ಸೊ ನಮಗೊಂದು ಐಡಿಯಾ ಏನಿದ್ದಿದ್ದು ಅಂತ ಹೇಳಿದ್ರೆ, ಬೇಸಿಕ್ ಐಡಿಯಾ ಏನಿದ್ದಿದೆ ಅಂತೇಳಿ, ಕಾಂತಾರದಲ್ಲಿ ವರ್ಲ್ಡ್ ಹೇಗಿರ್ಬೇಕಂತ ಹೇಳಿದ್ರೆ, ಕಾಂತಾರದಲ್ಲಿ ರಾತ್ರಿ ಹಗಲು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಕಾಂತಾರದಲ್ಲಿ, ರಾತ್ರಿ ಅಷ್ಟೇ ಮಿಸ್ಟ್ರಿ ಇರಬೇಕು ಅಂತೇಳಿ. ಸೊ ಈ ಎರಡು ಡಿವಿಷನನ್ನು ನೀವು ಹೇಗೆ ಲೈಟಿಂಗಲ್ಲಿ ಕಲರಿಂಗಲ್ಲಿ ನೀವು ತೋರಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು. ಸೊ ಇದು ಅರವಿಂದ್ ಕಶ್ಯಪ್ ಅವ್ರಿಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಆದರೆ ಅವರು ಆ ಚಾಲೆಂಜನ್ನು 200% ತಗೊಂಡು ಇವತ್ತು ಅವರು 200% ಔಟ್ಪುಟ್ಟನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾವು ನೋಡ್ತಾ ಇದ್ವಿ, ನಾವು ಬರಬೇಕಾದ್ರೆ ಸೆಟ್ಟಲ್ಲಿ ಎಲ್ಲ ರೆಡಿ, ಲೈಟಿಂಗ್ ಎಲ್ಲವೂ ರೆಡಿ. ಯಾಕಂತ ಹೇಳಿದ್ರೆ ಅವರ ಟೀಮ್ ಹಂಗಿತ್ತು. ಅವರ ಗ್ಯಾಫರ್ಸ್ಗಳಾಗಿರ್ಬೋದು, ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಟೀಮ್ ಏನಿತ್ತ ಅದು ವೆರಿ ಡೆಡಿಕೇಟೆಡ್ ಆ್ಯಂಡ್ ವೆರಿ ಮೆಚೂರ್ಡ್ ಟೀಮ್. ಅಂತ ಹೇಳಿದ್ರೆ ಇವನ್ ಡೈರೆಕ್ಷನ್ ಟೀಮಿಗೂ ಅವ್ರು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಏನು ನಡಿಬೇಕು, ಏನು ಅವ್ರ ಇನ್ಪುಟ್ಟು ಇತ್ತು. ಇವನ್ ಡೈರೆಕ್ಷನ್ ಟೀಮಿಗೂ ತುಂಬ ಮೆಚೂರ್ಡ್. ಅಂತ ಹೇಳಿದ್ರೆ ಕೆಲಸ ಒಂದು ಲೈಟ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಬೇಕು, ಇಲ್ಲಿಂದ ಅಲ್ಲಿಗೆ ಲೈಟಿಂಗ್ ಚೇಂಜ್ ಆಗಬೇಕಂತ ಹೇಳಿದ್ರೆ 5 to 10 minutes ಆಡಲಿ. ಯಾಕಂತ ಹೇಳಿದ್ರೆ 360 ಡಿಗ್ರಿ ಲೈಟಿಂಗ್ ಅವ್ರು ಆಲ್ರೆಡಿ ಮಾಡಿರ್ತಾ ಇದ್ರು. ನಾನು ಹೇಳ್ತಿರೋದು ನೈಟ್ ಸೀಕ್ವೆನ್ಸ್ಗಳಿಗೆ 360 ಡಿಗ್ರಿ ಲೈಟಿಂಗ್ ಆಲ್ರೆಡಿ ಸೆಟ್ ಆಗಿರ್ತಾ ಇತ್ತು. ಮತ್ತೆ ಇನ್ನು ಈ ಆಕ್ಸಿಸಿಂದ ಈ ಆಕ್ಸಿಸ್ಗೆ ಜಂಪ್ ಆಗಬೇಕಾದ್ರೆ 10 ನಿಮಿಷದ ಎಕ್ಸ್ಟ್ರಾ ಲೈಟಿಂಗ್ ಹೋಗ್ತಾ ಇದ್ದಿದ್ದು ಅವ್ರದ್ದು. ಸೊ ಇಷ್ಟು ಅವರು ಡೆಡಿಕೇಟೆಡ್ ಆಗಿ ಕೆಲಸನ ಪಕ್ಕಾ ಮಾಡಿ ಅವ್ರ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಿದ್ದು. ಮತ್ತು ಅರವಿಂದ್ ಕಶ್ಯಪ್ ಈಸ್ ಅ ವೆರಿ ಬ್ರಿಲಿಯಂಟ್ ಸಿನಿಮಾಟೋಗ್ರಫರ್. ನಾನು ನೋಡಿರುವಂಥ ಒಬ್ಬ ಭಯಂಕರವಾದಂಥ ಒಂದು ಅದ್ಭುತವಾದ ಮತ್ತೊಂದು ತುಂಬ ಬ್ರಿಲಿಯಂಟ್ ಆಗಿರುವಂಥ ಸಿನಿಮಾಟೋಗ್ರಫರ್. ಯಾಕಂತ ಹೇಳಿದರೆ ಆ ಸೀನಲ್ಲಿ ನಡೀತಿರೋ ವಿಷಯದ ಬಗ್ಗೆ ಅವನಿಗೆ ತುಂಬ ಇನ್ಡೆಪ್ತ್ ನಾಲೆಜ್ ಇದೆ. ಅಂದರೆ ಹೇಳಿದರೆ ಈಗ ನಾವು ರೈಟಿಂಗಲ್ಲಿ ಏನು ಥಾಟ್ ಪ್ರೊಸೆಸ್ ನಮ್ಮ ತಲೆಯಲ್ಲಿ ರನ್ ಆಗಿರುತ್ತಾ, ಅವನು ಅಲ್ಲಿ ಆ ಸೀನ್ ಶೂಟ್ ಮಾಡಬೇಕಿದ್ರೆ ಅವ್ರ ತಲೆಯಲ್ಲೂ ಅದೇ ರನ್ ಆಗಿರುತ್ತೆ. ಅವ್ರು ಹೇಳ್ತಾರೆ ಈ ಸೀನಲ್ಲಿ ಆ್ಯಕ್ಚುಲಿ ಈ ಸೀನ್ ಈ ರೀತಿ ಹೋದರೆ ಬೆಟರ್ ಆಗಿರುತ್ತಾ, ಅಲ್ಲ ಇದಕ್ಕಿಂತ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡ್ಬೋದು. ಯಾವ ಸಿನಿಮಾಟೋಗ್ರಫರ್ಗೆ ಆ ತಲೆ ಓಡಿಸ್ತಾರೆ, ಅವ್ರದ್ದೇನೇ ಕೆಲಸ ಸಿನಿಮಾಟೋಗ್ರಫಿ, ಅಷ್ಟೊಂದು ಮಾಡ್ತಾರೆ ಬಿಡ್ತಾರೆ. ಬಟ್ ಇವರು ಆ ಕ್ರಿಯೇಟಿವ್ ಸ್ಪೇಸಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಅಂದರೆ ಟು ಬೆಟರ್ ದ ಫ್ರೇಮಿಂಗ್,
ಅವರ ಫ್ರೇಮಿಂಗ್ ಆಗಿರ್ಬೋದು, ಅಲ್ಲಿ ಅವರೊಂದು ಕಂಪೋಸಿಷನ್ ಮಾಡಿದ ನಂತರ ಅಲ್ಲಿ ನಡೆಯುವಂಥ ಆಕ್ಟಿವಿಟಿಗೂ ತುಂಬ ಇಂಪಾರ್ಟೆನ್ಸ್ ಇರಬೇಕು. ಆ ಆಕ್ಟಿವಿಟಿಗಳು ನಮ್ಮಿಂದ ಚೆನ್ನಾಗಿ ಬರಬೇಕಂತ ಉದ್ದೇಶದಿಂದ ಅವರು ತುಂಬ ನಮಗೆ ಗೈಡ್ ಮಾಡ್ತಾ ಇದ್ರು. ಈ ರೀತಿ ಹೋದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಹೋಗಿ ಚೆನ್ನಾಗಿರುತ್ತೆ ಅಂತೇಳಿ. ಇದನ್ನು ಬಿಟ್ಟು ಅವರ ಸಿನಿಮಾಟೋಗ್ರಫಿ ಬಿಟ್ಟು ಅವರ ಡೆಡಿಕೇಶನ್ ಟುವರ್ಡ್ಸ್ ಸ್ಕ್ರಿಪ್ಟ್ ಆಲ್ಸೋ ಇಸ್ ವೆರಿ, ಅಂದರೆ ತುಂಬ ಇಂಪಾರ್ಟೆನ್ಸ್ ಇದೆ. ಅವರು ಎಷ್ಟು ಸ್ಕ್ರಿಪ್ಟಿಗೆ ಡೆಡಿಕೇಟ್ ಮಾಡಿದ್ದಾರೆ ಅಂತೇಳಿ. ಸೊ ಅಫ್ಕೋರ್ಸ್ ಆ ರೀತಿ ಇನ್ವಾಲ್ವ್ಮೆಂಟ್ ಅವ್ರ ಸ್ಕ್ರಿಪ್ಟಿಗೆ ಇದ್ದಿದ್ದರಿಂದ ಅವರಿಗೆ ಆ ಟೋನ್ ಆಫ್ ದ ಸಿನಿಮಾ ಗೊತ್ತಿತ್ತು ಅವರಿಗೆ. ಸೊ ಅದರಿಂದನೇ ಅವರು ಅಷ್ಟು ಅದ್ಭುತವಾದಂಥ ಒಂದು ಸಿನಿಮಾಟೋಗ್ರಫಿನ ಈ ಕಾಂತಾರದಲ್ಲಿ ಮಾಡಿದ್ದಾರೆ. ಮತ್ತೆ ನೀವು ನೋಡ್ಬೋದು ಒಂದೊಂದು ಯಾವ ಸೀನ್ ಅದ್ರದ್ರದ್ದೇ ಒಂದು ಇಂಪಾರ್ಟೆನ್ಸ್ ಇದೆ ಆ ಸೀನಿಗೆ. ಮತ್ತೆ ಲೈಟಿಂಗ್ ಟೋನ್ ಕೂಡ ಆ ಸೀನಿಗೆ ಅದಕ್ಕೆ ಸೂಟ್ ಆಗುವಂಥ ಲೈಟಿಂಗ್ ಟೋನ್ ನಿಮಗೆ. ಈ ಸೀನಿಗಿಂತ ಬೇರೆನೇ ಕಾಣಿಸ್ತಾ ಇಲ್ಲ, ಅಥವಾ ಈ ಸೀನ್ ಇನ್ನೊಂದು ಸೀನಿಗಿಂತ ಬೇರೆನೇ ಕಾಣಿಸ್ತಿಲ್ಲ. ಟ್ರೈಲರ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಪ್ರತಿಯೊಂದು ಈಕ್ವಲಿ ಬಟ್ ಪ್ರತಿಯೊಂದು ಸೀಕ್ವೆನ್ಸಲ್ಲೂ ಇಮೋಷನ್ಸ್ಗೊಂದು ಬೇರೆನೇ ಟೋನ್ ಇದೆ, ಅಗ್ರೆಸಿವ್ನೆಸ್ಗೊಂದು ಬೇರೆನೇ ಟೋನ್ ಇದೆ. ಅಲ್ಲಿ ಒಂದು ದೊಡ್ಡ ಜಗಳ ಆಗ್ತಿದೆ, ಅದಕ್ಕೊಂದು ಬೇರೆನೇ ಟೋನ್ ಇದೆ. ದೈವ ಬರ್ತಿದೆ, ಅದಕ್ಕೊಂದು ಬೇರೆನೇ ಟೋನ್ ಇದೆ. ಮಿಸ್ಟ್ರಿ ಇದೆಯಾ, ಅದಕ್ಕೊಂದು ಬೇರೆನೇ ಟೋನ್ ಇದೆ. ಇಷ್ಟು ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಒಬ್ಬ ಅದ್ಭುತವಾದ ಒಂದು ಸಿನಿಮಾಟೋಗ್ರಫಿ, ಒಂದು ಬ್ರೈನ್ ಇರೋ ಒಂದು ಸಿನಿಮಾಟೋಗ್ರಫಿ ಮಾತ್ರ ಸಾಧ್ಯ. ಅದು ಅವ್ರ ಟೀಮು ಮತ್ತು ಅರವಿಂದ್ ಕಶ್ಯಪ್ ಮತ್ತು ಅವರ ಸಿನಿಮಾಟೋಗ್ರಫಿ ಟೀಮ್, ಅಸಿಸ್ಟೆಂಟ್ಸ್ಗಳು ಏನಿದ್ರ, ಮತ್ತು ಲೈಟಿಂಗ್ ಟೀಮ್ ಮತ್ತು ಪ್ರೊಡಕ್ಷನ್ ಟೀಮ್ ಅವರಿಗೆ ತುಂಬ ಹೆಲ್ಪ್ ಮಾಡಿದೆ. ಸೊ ದಟ್ಸ್ ವೈ ಆ ರೀತಿಯ ಒಂದು ಸಿನಿಮಾಟೋಗ್ರಫಿ ಅಲ್ಲಿಂದ ಕಾಂತಾರದಲ್ಲಿ ನಮಗೆ ನೋಡೋಕ್ಕೆ ಸಾಧ್ಯ. ಈಗ ನಾನು ಆವಾಗಲೇ ನಿಮ್ಮ ಹತ್ರ ಕೇಳಿದೆ, ದೈವ ಆರಾಧನೆ ಮತ್ತು ಕಂಬಳದ ಕಾನ್ಸೆಪ್ಟ್ ಈ ಸಿನಿಮಾದಲ್ಲಿ ಇದೆ ಅಂತ ಒಂದು ಅದ್ಭುತ ವಿಚಾರಗಳನ್ನು ಮುಟ್ಟಿದಾಗ ಕೆಲವೊಂದು ಸಲ ನಾವು ಶೂಟಿಂಗ್ ಸೆಟ್ಟಲ್ಲಿ ತುಂಬ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಅಂತ ಯಾವುದಾದ್ರೂ ಒಂದು ಚಾಲೆಂಜಸ್ ನಡೆದಿತ್ತ ಶೂಟಿಂಗ್ ಸೆಟ್ಟಲ್ಲಿ? ಆಗಿದೆ, ತುಂಬ ಆಗಿದೆ ನಮಗೆ. ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಪಾಸಿಟಿವ್ ವೈಬ್ರೇಷನ್ಸು ಆಗಿರ್ಬೋದು, ನೆಗೆಟಿವ್ ವೈಬ್ರೇಷನ್ಸ್ ಆಗಿದೆ. ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗಂತೂ ಒಂದು ದಿವಸ ಕೂತಲ್ಲಿ ಅಂದರೆ ದೈವಸ್ಥಾನ ಇದೆಯಲ್ಲ, ಅದರ ಹತ್ರ ರಾತ್ರಿ ನೈಟ್ ಶೂಟು, ತುಂಬ ಚಳಿ ಇತ್ತು. ಅಂದರೆ ನಿಮಗೆ ಗ್ರೌಂಡಿಂದನೇ ಚಳಿ ಬಾಡಿ ಟ್ರಾನ್ಸ್ಫರ್ ಆಗ್ತಿತ್ತು. ನಿಮ್ಮ ಬಾಡಿ ಕಂಪ್ಲೀಟ್ ಇದು ದವಡೆ ಹಳ್ಳುಗಳೆಲ್ಲ ಕಟ ಅಂತ ಬಡಿತಾ ಇತ್ತು. ಸೊ ಅದಕ್ಕೋಸ್ಕರ ಶೂಟಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕಿದೆ, ಅಲ್ಲಿ ಏನು ಇದಾಗಬಾರ್ದು ಅನ್ನೋ ಇಷ್ಟು ಉದ್ದೇಶದಿಂದ ದೈವಸ್ಥಾನ ಪಕ್ಕದಲ್ಲೇ ಒಂದು ಚೇರ್ ಹಾಕೊಂಡು ನಾನು ಅಲ್ಲಿ ಕೂತ್ಕೊಂಡಲ್ಲೇ ನಿದ್ದೆ ಬಂದು ಸಡನ್ ನಂಗೆ ಮೈಯೆಲ್ಲ ತುರ್ಸಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ನಿದ್ದೆಯಲ್ಲಿ ತುರಿಸ್ತಾ ಇದ್ದೀನಿ ನಂಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಎಲ್ಲಿ ತುರಿಸ್ತಾ ಇದ್ದೀನಿ, ನಂಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ನನಗೆ ಶಾರ್ಟ್ ರೆಡಿ ಅಂತ ಹೇಳ್ಬೇಕಾದ್ರೆ ಎಚ್ಚರಿಕೆ ಬಗ್ಗೆ ನಾನು ತುರಿಸ್ತಾ ಇದ್ದೀನಿ. ನನಗೆ ತುರಿಸಿ ಯಾಕೆ ಇಷ್ಟು ತುರಿಸ್ತಾ ಇದೆ ಅಂತೇಳಿ ಅಂಗಿ ತೆಗೆದು ನೋಡ್ಬೇಕಾದ್ರೆ ಫುಲ್ ಇಷ್ಟು ದಪ್ ಆಗಿದೆ ಮೈಯಲ್ಲೆಲ್ಲ, ಅಲ್ಲಲ್ಲಿ ಏನಂತ ನನಗೂ ಗೊತ್ತಿಲ್ಲ. ಅದಕ್ಕೆ ನನ್ನ ಹತ್ರ ರೀಸನ್ನು ಇಲ್ಲ, ನನಗೆ ಅದಕ್ಕೆ ಆನ್ಸರು ಇಲ್ಲ. ಬಟ್ ಆಗಿದೆ. ಬಟ್ ಅದು ಸಡನ್ ಹೆಂಗೆ ಸಾಧ್ಯ ನನ್ನ ಬಾಡಿಲಿ? ನಾನೇನು ಆ ರೀತಿ ಫುಡ್ ತಗೊಂಡು ಅದರಿಂದ ಆಗಿರೋ ಇನ್ಫೆಕ್ಷನು ಅಲ್ಲ, ಅಥವಾ ಸಡನ್ ಆಗಿ ನನ್ನ ಬಾಡಿಲಾಗಿರೋ ಇನ್ಫೆಕ್ಷನ್ ಅಲ್ಲ, ಏನೋ ಒಂದು ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗಿರೋ ದಪ್ಪ ಮೈಯಲ್ಲೆಲ್ಲ ತುರಿಸಿ ಆಗಿದೆ. ಇನ್ಸೆಕ್ಟ್ ಬೈಟು ಅಲ್ಲ, ಇನ್ಸೆಕ್ಟ್ ಬೈಟರ್ ನಮ್ಗೆ ಗೊತ್ತಾಗುತ್ತೆ ಒಂದೇ ಜಾಗದಲ್ಲಿ ಇದೇನು ಇಡೀ ಮೈಯಲ್ಲಿ ಹಿಂಗಾಯ್ತಲ್ಲ ಅಂತೇಳಿ. ಸಿಕ್ಕಾಪಟ್ಟೆ ಚಳಿ ಮೇಲೆ ಇದೊಂದು ಬೇರೆ ನನಗೆ, ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಇದೆ. ಸೊ ನಾನು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡೆ, ನಂಗೆ ಏನಂತ ಗೊತ್ತಿಲ್ಲ, ನನಗೆ ಆಗ್ತಾಯಿಲ್ಲ ಪರ್ಫಾರ್ಮ್ ಮಾಡೋಕ್ಕೆ, ಇದು ಮೈ ತುರಿಸ್ತಾ ಇದ್ದರೆ ನಂಗೆ ಪರ್ಫಾರ್ಮ್ ಮಾಡೋಕ್ಕೆ ಡೆಫಿನೆಟ್ಲಿ ಆಗಲ್ಲ. ಸೊ ನೀನೇ ನೋಡ್ಕೊ ಅಂತೇಳಿ ದೈವದ ಹತ್ರ ಬೇಡ್ಕೊಂಡೆ. ಏನೋ ಬೈ ಚಾನ್ಸ್ ನಾನು ಪರ್ಫಾರ್ಮ್ ಮಾಡಬೇಕಾದ್ರೆ ನನಗೆ ಅದು ಬರಲೇ ಇಲ್ಲ, ತುರಿಸ್ಬೇಕಂತೇಳಿ ಫೀಲೇ ಆಗಲೇ ಇಲ್ಲ. ನನ್ನ ಮೈನ ಕಟ್ಟಾದ್ಮೇಲೆ ಸ್ಟಾರ್ಟ್ ಆಯ್ತು, ಮತ್ತೆ ಸ್ಟಾರ್ಟ್ ಮಾಡಿ ಒಂದೇ ನೆಕ್ಸ್ಟ್ ಬೆಳಿಗ್ಗೆ ತನಕ ಇತ್ತು. ಆಮೇಲೆ ಅದರಷ್ಟಕ್ಕೆ ಅದು ಹೋಯ್ತು. ನಂಗೆ ಅದಕ್ಕೆ ರೀಸನು ಇಲ್ಲ, ಆನ್ಸರು ಇಲ್ಲ. ಅಂಥ ತುಂಬ ಅನುಭವಗಳಾಗಿದೆ. ಅಂದರೆ ನಮ್ಮ ಸೆಟ್ಟಲ್ಲಿರೋ ಹುಡುಗರ ಜೊತೆಗೆ, ನಮ್ಮ ಆರ್ಟ್ ಬಾಯ್ಸ್ ಜೊತೆಗೆ, ಮತ್ತು ಆರ್ಟಿಸ್ಟ್ ಜೊತೆಗೆ ತುಂಬ ಅನುಭವಗಳು. ಅಂದರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಅಂಥ ಅನುಭವಗಳನ್ನು. ಅದು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಆ ವಿಷಯಗಳು ಬರ್ಬೋದು ಇನ್ನು ಫ್ಯೂಚರ್ ಸಿನಿಮಾ ಬಂದ ನಂತರ ಏನೆಲ್ಲ ಆಗಿದೆ ಅನ್ನೋ ಅನುಭವಗಳು ಬರ್ಬೋದು. ಹಾವೆಲ್ಲ ಇದೆಯಲ್ಲ, ಅದೆಲ್ಲ ಲೆಕ್ಕ ಇಲ್ಲ ಕಾಲಡಿಗೆ ಸಿಗೋದು. ಯಾರಿಗೂ ಕಷ್ಟ ಇಲ್ಲ ದೇವ್ರ ದಯದಿಂದ ಅಷ್ಟೇ. ಲೈಟ್ ಬಾಯ್ಸಿಗೆಲ್ಲ ಲಾಸ್ಟಿಗೆ ವಾರ್ನ್ ಮಾಡ್ತಿದ್ರು, ಆ ದೊಡ್ಡ ಇದು ಬೂಟ್ ಶೂಟ್ಸ್ಗಳಂತಂದಿದ್ರು, ಅದನ್ನು ಹಾಕೊಂಡೇ ಹೋಗ್ಬೇಕಂತ ಹೇಳಿ. ಯಾವ ಹಾವು ದೇವ್ರ ದಯದಿಂದ ಕಷ್ಟ ಇಲ್ಲ ಯಾರಿಗೆ, ಅದೊಂದು ನಮ್ದು ಪುಣ್ಯ. ತುಂಬಾ ನೆಗೆಟಿವ್ ಎನರ್ಜಿಗಳು ತುಂಬ ಇತ್ತು, ಅದ್ರ ಜೊತೆಗೆ ನಮ್ಮ ಹತ್ರ ಪಾಸಿಟಿವ್ ಎನರ್ಜಿಗಳಿತ್ತು. ಆ ಪಾಸಿಟಿವ್ ಎನರ್ಜಿಗಳು ನೆಗೆಟಿವ್ ಎನರ್ಜಿಗಳನ್ನ ಓವರ್ಕಮ್ ಮಾಡಿರೋದ್ರಿಂದ ನಮ್ಗೆ ಇವತ್ತು ಕಾಂತಾರ ಅಷ್ಟು ಚೆನ್ನಾಗಿ ನಮಗೆ ಮಾಡ್ಲಿಕ್ಕೆ ಆಯ್ತು.
ಈಗ ಸಿನಿಮಾದಲ್ಲಿ ಆಗಲೇ ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಬ್ಲೆಂಡ್ ಆಗಿ ಮಿಕ್ಸ್ ಆಗಿರೋದು BGM ಹಾಗೂ ಸಂಗೀತ ಕೂಡ. ಒಂದು ಸಾಂಗ್ ಕೂಡ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಟ್ರೈಲರ್ ನೋಡಿದಾಗ ಕೂಡ ನಿಮಗೆ ವಿಜುವಲ್ ಅದರ ಜೊತೆಗೆ ಸೌಂಡಿಂಗ್ ನಿಮಗೊಂದು ಆ ಒಂದು ಫೀಲ್ ಕೊಡುತ್ತೆ, ಏನೋ ಒಂದು ಅದ್ಭುತವಾಗಿದೆ ಅಂತ. ಆ ಪ್ರೊಸೆಸ್ ಹೇಳ್ಬೋದಾ? ಸಾಂಗ್ ಇದ್ದು ಯಾವ ಥರ ಸ್ಟಾರ್ಟ್ ಆಯಿತು, ಅಜನೀಶ್ ಲೋಕನಾಥ್ ಅವ್ರ ಎಂಟ್ರಿ ಆದದ್ದು? ರೈಟ್ ಫ್ರಮ್ ದ ಡೇ ನಾವು ಕಾಂತಾರ ಅನ್ನೋ ಸಿನಿಮಾ ಮಾಡ್ಬೇಕಂತ ಹೇಳ್ಬೇಕಾದ್ರೆ ರಿಷಬ್ ಸರ್ ತಲೆಯಲ್ಲಿ ಇದ್ದಿದ್ದು ಅಜನೀಶ್ ಲೋಕನಾಥ್ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಯಾಕಂತ ಹೇಳಿದ್ರೆ ಅವರಿಗೆ ಈ ನೇಟಿವಿಟಿ ಗೊತ್ತಿದೆ, ಅವರು ಪಕ್ಕ ಗೊತ್ತಿದೆ ಅವರಿಗೆ ನೇಟಿವಿಟಿ. ಮತ್ತು ಅವರಿಗೆ ಈ ನೇಟಿವಿಟಿ ಗೊತ್ತಿರೋದ್ರಿಂದ ನಮಗೆ ಈ ನಾವು ಏನನ್ನ ಒಂದು ತುಂಬ ಇಂಪಾರ್ಟೆಂಟ್ ಆಗಿ ಸಿನಿಮಾದಲ್ಲಿ ತೋರಿಸ್ತಿದ್ದೀವಿ ಅದಕ್ಕೆ ಅಂಥದ್ದೇ ಒಂದು ಮ್ಯೂಸಿಕ್ ಇನ್ ಡೆಪ್ತ್ ಆಗಿ ಬಂದರೆ ಮಾತ್ರ ಅದು ಚೆನ್ನಾಗಿ ಕಾಣಿಸೋದು. ಸೊ ಅವರನ್ನೇ ನಾವು ಫೈನಲ್ ಮಾಡಿದ್ವಿ. ಈ ಸಿನಿಮಾದಲ್ಲಿ ಮೋಸ್ಟ್ ಪ್ರಾಬಬ್ಲಿ 5-6 ಹಾಡಿದೆ. ಸೊ ಎಲ್ಲದಕ್ಕೂ ಅವರೇ ಕಂಪೋಸ್ ಮಾಡ್ತಿರೋದು. ಕೆಲವು ಫೋಕ್ಗಳನ್ನು ನಾವು ತಂದಿದ್ದೀವಿ ಈ ಸಿನಿಮಾದಲ್ಲಿ. ಫೋಕ್ಗಳನ್ನು ಅವರೆಲ್ಲ ಲೈವ್ ರೆಕಾರ್ಡಿಂಗ್ ಮಾಡಿದ್ದಾರೆ, ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಲೈವ್ ರೆಕಾರ್ಡಿಂಗ್. ಇನ್ಸ್ಟ್ರೂಮೆಂಟ್ ನಾವು ತುಳುನಾಡಲ್ಲಿ ಕರಾವಳಿ ಯಾವುದೆಲ್ಲ ಅಂದರೆ ನಾವು ಈ ಸಿನಿಮಾದಲ್ಲಿ ಅಖಂಡ ದಕ್ಷಿಣ ಕನ್ನಡದ ಬಗ್ಗೆ ನಾವು ಹೇಳ್ತಿರೋದು. ಇದು ಪಕ್ಕ ಮಂಗಳೂರಿದೆ ಟ್ರೆಡಿಷನ್ನು, ಪಕ್ಕ ಕುಂದಾಪುರದ ಪಕ್ಕ ಉಡುಪಿದ ಟ್ರೆಡಿಷನ್ ಅಲ್ಲ ಇದು. ಇದು ಅಖಂಡ ದಕ್ಷಿಣ ಕನ್ನಡ. ಸೊ ಇಂಥ ಒಂದು ಕತೆಗೆ ಅಂಥದ್ದೇ ಒಂದು ಗ್ರೌಂಡ್ ಇದು ಟಚ್ ಇರುವಂಥ ಮ್ಯೂಸಿಕ್ ಡೈರೆಕ್ಟರ್ ಬೇಕಂತೇಳಿ ಅಜನೀಶ್ ಲೋಕನಾಥನ್ನು ನಾವು ಸೆಟ್ ಮಾಡಿರೋದು. ಆಮೇಲೆ ಅವರು ಇದಕ್ಕೆ ಅಷ್ಟೇ ಚೆನ್ನಾಗಿ ಮ್ಯೂಸಿಕ್ಕು ಮಾಡಿದ್ದಾರೆ. ಯಾಕಂತೇಳಿ ಫೋಕನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಷ್ಟ. ಆಲ್ರೆಡಿ ಸೆಟ್ ಆಗಿರೋ ಫೋಕನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಕಷ್ಟ. ಅವರು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಫಿಲ್ಮಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳಿದರೆ ನಾಳ್ದು ನೀವು ನೋಡ್ಬೇಕಾದ್ರೆ ನಿಮಗೂ ಸರ್ಪ್ರೈಸ್ ಅದು ಎಲ್ರಿಗೂ. ಯಾಕಂತ ಹೇಳಿದರೆ ನಾವು ಕೇಳಿದಂಥ ಕೆಲವು ಹಾಡುಗಳಿವೆ, ಅದನ್ನು ಅವ್ರು ರೀಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಅದೆಷ್ಟು ಚೆನ್ನಾಗಿ ಅಂದರೆ ಆ ಒಂದು ಇನ್ಸ್ಟೆನ್ಸಿಗೆ, ಆ ಒಂದು ಎಲಿಮೆಂಟಿಗೆ ಎಷ್ಟು ಚೆನ್ನಾಗಿ ಫಿಟ್ಟಾಗಿ ಅದು ನಮ್ಗೆ ಇನ್ನೆಷ್ಟು ಚೆನ್ನಾಗಿ ಕೇಳಿಸುತ್ತೆ ಅನ್ನೋದು ನೀವು ನಾಳೆ ನೋಡಬೇಕು. ಅಂದರೆ ಅವರು ಇಂಡಸ್ಟ್ರಿಯಲ್ಲಿ ಅಂತ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್, ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಅದರಲ್ಲಿ 2 ಮಾತಿಲ್ಲ. ಸೊ ಅವರು ಕಾಂತಾರ ಅನ್ನೋದಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆ ಸಿನಿಮಾಕ್ಕೆ, ಅಷ್ಟೇ ಇಂಪಾರ್ಟೆನ್ಸ್ ಅವರು ಕೊಡ್ತಾ ಇದ್ದಾರೆ ಈ ಸಿನಿಮಾಕ್ಕೆ. ತುಂಬ ಡೆಡಿಕೇಟೆಡ್ ಆಗಿ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ನಿಮಗೆ ಸೆಟ್ಟಲ್ಲಿ ನಾವು ನಾನ್ ವೆಜ್ ತಿಂತಾ ಇರಲಿಲ್ಲ ಅಂತೇಳಿ, ನೀವು ನಾನು ಹೇಳಿದರೆ ನಂಬಲಿಕ್ಕಿಲ್ಲ. ಅವ್ರು ಯಾವಾಗದಿಂದ BGM ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ 1 ತಿಂಗಳಾಯ್ತು ಅವ್ರು ನಾನ್ ವೆಜ್ ತಿನ್ನಲಿಲ್ಲ ಕಾಂತಾರಕ್ಕೋಸ್ಕರ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಡೆಡಿಕೇಶನ್ ಮಾಡೋಕ್ಕೆ ಸಾಧ್ಯನಾ ಹೇಳಿ? ಅಂದರೆ ಅವರಿಗೆ ಈ ರೂಟ್, ಈ ಕಲ್ಚರ್ ಗೊತ್ತಿರೋದ್ರಿಂದ, ಅವ್ರು ಆ್ಯಕ್ಚುಲಿ ಬೇಸಿಕ್ಲಿ ಇಲ್ಲಿ ಅವರಲ್ಲ, ಬಟ್ ಈ ಕಲ್ಚರ್ ಗೊತ್ತಿದೆ ಅವರಿಗೆ. ಸೊ ಈ ಕಲ್ಚರ್ ಗೊತ್ತಿರೋದ್ರಿಂದ ಬಾಕಿ ಟೀಮ್ ಏನೆಲ್ಲ ಇದಕ್ಕೋಸ್ಕರ ಮಾಡಿದೆ ಅನ್ನೋದು ಅವ್ರು ತಿಳಿದುಕೊಂಡಿರೋದ್ರಿಂದ ಅವರು ಅದನ್ನೇ ಆ ಸ್ಟೆಪ್ಪೇ ಫಾಲೋ ಮಾಡ್ತಿದ್ರು. ಅದಕ್ಕೋಸ್ಕರ ನಿಮಗೆ ಈ ಕಾಂತಾರದಲ್ಲಿ ಟ್ರೈಲರಲ್ಲಿ ಏನು BGM ನೋಡಿದ್ರೆ ಅಷ್ಟೊಂದು ಚೆನ್ನಾಗಿ ಕೇಳಿಸ್ತಾ ಇರೋದು. ಯಾಕಂತ ಹೇಳಿದರೆ ಅವರಲ್ಲಿ ಆ ಡೆಡಿಕೇಶನ್ ಇದೆ, ಅವರು ತನ್ನಂತಾನು ಅದಕ್ಕೆ ಒಪ್ಸಿದ್ದಾರೆ ಕಾಂತಾರಕ್ಕೆ. ಸೊ ಮ್ಯೂಸಿಕ್ಕು ಅದೇ ಲೆವೆಲಲ್ಲಿ ಮಾಡಿ ರಾತ್ರಿ ಹಗಲು ಅವ್ರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ದೀವಿ ರಾತ್ರಿ ಹಗಲು ನಿದ್ದೆ ಬಿಟ್ಟು ಕೆಲವು 16 hours 17 hours ಅವ್ರು ಮ್ಯೂಸಿಕ್ ಕೂತಿದ್ದಿದೆ ನಮ್ಗೆ. ಪ್ರತಿ ದಿವಸ ಕೂರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನೂ ಬೇಕು. ಯಾಕಂದ್ರೆ ರಿಷಬ್ ಸರ್ ಅನ್ನೋ ಒಬ್ಬ ವ್ಯಕ್ತಿ ಇದಾರಲ್ಲ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಭಾರಿ ಕಮ್ಮಿ. ಅವರಿಗೆ ಇನ್ನೂ ಬೇಕು ಅನ್ನೋ ತುಡಿತಾನೆ ಜಾಸ್ತಿ. ಅದಕ್ಕೋಸ್ಕರ ಅಜನೀಶ್ ಲೋಕನಾಥ್ ಅವರು ಇನ್ನೂ ಬೇಕು ಅಂತ ಕೊಡ್ತಾನೆ ಇರಬೇಕು. ಅವರಿಗೂ ಆ ಒಂದು ಇದಿದೆ, ಅಂದರೆ ಆ ಕ್ಯೂರಿಯಾಸಿಟಿ, ಆ ಫ್ಯಾಸಿನೇಷನ್ ಇದೆ ಈ ಸಿನಿಮಾಕ್ಕೆ. ಇನ್ನೂ ಏನಾದರೂ ಕೊಡಬೇಕು, ಏನಾದರೂ ಎಕ್ಸ್ಪೆಕ್ಟರ್ ಬೇಕು ಅಂತೇಳಿ. ಅದಕ್ಕೋಸ್ಕರ ಅವರಿಬ್ಬರು ರಾತ್ರಿ ಹಗಲು, ನಾಟ್ ಓನ್ಲಿ ಅಜನೀಶ್ ಲೋಕನಾಥ್, ಯಾರಿಗೂ ಇವರು ನಮ್ಮ ರಿಷಬ್ ಶೆಟ್ಟಿ ಅವರು ಕೂಡ ಅಲ್ಲಿ ಕೂತು ಅವರಿಗೆ ಇನ್ಸ್ಪೈರ್ ಮಾಡ್ತಾ ಈ ಮ್ಯೂಸಿಕ್ನ ಇಬ್ಬರು ಜೊತೆಯಾಗಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಮ್ಯೂಸಿಕ್ ಮಾಡೋದು ಅಜನೀಶ್ ಲೋಕನಾಥ್, ಬಟ್ ಇವರು ಅಲ್ಲಿ ಜೊತೆಗೆ ಇದ್ಕೊಂಡೆ ಈ ಮ್ಯೂಸಿಕ್ ವರ್ಕ್ ಈಗ ಪ್ರತಿ ದಿವಸ ನಡೀತಾ ಇದೆ ಅಲ್ಲಿ. ಸೊ ಈಸ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ನೀವು ಕಾಂತಾರ ಬಂದ ಮೇಲೆ ನೋಡಿ ಅದು ಹೆಂಗೆ ನಿಮ್ಗೆ ಅನಿಸುತ್ತೆ ಅಂತ. ಸೂಪರ್. ಒಂದು ಅಚ್ಯುತ್ ಕುಮಾರ್ ಮತ್ತೊಂದು ಕಿಶೋರ್ ಅವರು. ಸೊ ಆ ಪಾತ್ರದ ಆಯ್ಕೆ ಹೇಗಾಯಿತು, ಅಥವಾ ಯಾವ ಥರ ಇರಬಹುದು ಅವರ ಸಿನಿಮಾದ ಪಾತ್ರ? ಅದು ಫಿಕ್ಸ್ಡ್ ಕ್ಯಾರೆಕ್ಟರ್ಗಳು, ಅದರಲ್ಲಿ ಆಯ್ಕೆ ಇರಲಿಲ್ಲ. ಅದು ಹೌದು, ಅದು ನಾನು ಹೇಳಿದಲ್ಲ, ನೀವು ಬರಿಬೇಕಾದ್ರೆ ಒಂದಷ್ಟು ಕ್ಯಾರೆಕ್ಟರ್ಗಳ ಬಗ್ಗೆ ಫಸ್ಟಿಗೆ ತಲೆಯಲ್ಲಿತ್ತು ಅವರು. ಸೊ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು DRFO ಕ್ಯಾರೆಕ್ಟರ್ ಏನಿದೆಯಾ ಅದು ಕಿಶೋರ್ ಸರೇ ಮಾಡೋದಂತ ಫಸ್ಟಿಗೆ ಫೈನಲ್ ಆಗಿತ್ತು. ಅಫ್ಕೋರ್ಸ್ ಕಿಶೋರ್ ಸರ್ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಿತ್ತು, ಅಷ್ಟಕ್ಕೆ ಮಾತ್ರ ಕಾಯ್ತಿದ್ದಿದ್ದು ನಾವು. ಕಿಶೋರ್ ಸರೇ ಮಾಡೋದಂತ ಫೈನಲ್ ಆಗಿತ್ತು. ಹಾಗೆ ಈ ಪ್ರೀತಿಯ ದನಿ ನಮ್ಮ ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರೇ ಮಾಡ್ಬೇಕಂತೇಳಿ, ಈ ಕ್ಯಾರೆಕ್ಟರ್ ಅವರೇ ಮಾಡ್ಬೇಕಂತೇಳಿ ತಲೆಯಲ್ಲಿ ರಿಷಬ್ ಸರ್ ತಲೆಯಲ್ಲಿ ಸ್ಟ್ರಾಂಗ್ ಆಗಿತ್ತು. ಸೊ ಅದು ಅವರಿಗಂತಲೇ ಬರ್ದಿರೋ ಕ್ಯಾರೆಕ್ಟರ್. ಯಾಕಂತ ಹೇಳಿದರೆ ಈಸ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ನಿಮ್ಗೆ ಗೊತ್ತಿದೆ ಅಚ್ಯುತ್ ಕುಮಾರ್ ಅವರಿಗೆ ನಮಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲ, ಹಾಗೆ ಕಿಶೋರ್ ಸರ್ ಬಗ್ಗೆ ಕೂಡ. ಯಾಕಂದರೆ ಅವರು ಭಯಂಕರ ಅದ್ಭುತವಾದಂಥ ಕಲಾವಿದರು. ಅವರು ಈ ಫಿಲ್ಮಲ್ಲೂ ಹಾಗೆ ಅಷ್ಟೇ ಅದ್ಭುತವಾಗಿ ನಟಿಸಿದ್ದಾರೆ ಕೂಡ. ಹಾಗೆ ಕಿಶೋರ್ ಸರ್ ಕ್ಯಾರೆಕ್ಟರ್ ಕೂಡ, ಅಂದರೆ ಅವ್ರದ್ದೊಂದು ಸ್ವ್ಯಾಗ್ ಇದೆ ಕಿಶೋರ್ ಸರ್ ಕ್ಯಾರೆಕ್ಟ್ರಲ್ಲಿ.
ಅವರಷ್ಟು ಚೆನ್ನಾಗಿ ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ DRF ಕ್ಯಾರೆಕ್ಟರ್ನ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಇದಾರಲ್ಲ ರಾಕ್, ಡ್ವೇನ್ ಜಾನ್ಸನ್, ಅವ್ರದ್ದು ಇನ್ನೊಂದು ವರ್ಷ ನೀವು ಕೆಲವು ಫ್ರೇಮಲ್ಲಿ ನೋಡ್ಬೇಕಾದ್ರೆ ಅವ್ರು ಹಂಗೆ ಕಾಣಿಸ್ತಾರೆ. ಅವರು WWF ಇದ್ದು ಡ್ವೇನ್ ಜಾನ್ಸನ್ ಏನಿದ್ದಾರೆ ಅವ್ರು ಹಂಗೆ ಕಾಣಿಸ್ತಾರೆ, ರಾಕ್. ಸೊ ಅವರು ನಿಂತು ಒಂದು ಮಾತಾಡ್ಬೇಕಾದ್ರೆ ಆ ಒಂದು ಗಟ್ಸ್ ಇದೆಯಲ್ಲ, ಆ ಒಂದು ಡೈಲಾಗ್ ಡೆಲಿವರಿಲಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಡೆಪ್ತಲ್ಲಿ ಮಾತಾಡುವಂಥ ಶೈಲಿ ಆಗಿರ್ಬೋದು, ಅದು ಮುಂದೆ ನಿಂತಿರೋ ಆರ್ಟಿಸ್ಟ್ಗಳಿಗೆ ಅಂದರೆ ನಮಗೆ ನಾವೇ ನರ್ವಸ್ ಆಗ್ತೀವಿ ಅವ್ರ ಮುಂದೆ ಮಾತಾಡೋಕ್ಕೆ. ಯಾಕಂತ ಹೇಳಿದ್ರೆ ಅಷ್ಟು ಕ್ಲಾರಿಟಿ ಅವರಿಗೆ, ಅವ್ರು ಏನು ಪರ್ಫಾರ್ಮ್ ಮಾಡ್ತಿದ್ರು ಅದ್ರ ಮೇಲೆ ಅಷ್ಟು ಕ್ಲಾರಿಟಿ, ಮತ್ತೆ ಅವರಿಗೆಲ್ಲ ಜಾಸ್ತಿ ಹೇಳೋಂಗಿಲ್ಲ. ಅದಕ್ಕೆ ಅವರನ್ನ ನಾವು ಜಸ್ಟ್ ಒಂದು ಇಂಟರಾಪ್ಟ್ ಮಾಡ್ತೇನೆ. ಈಗ ಕಿಶೋರ್ ಅಥವಾ ಅಚ್ಯುತ್ ಕುಮಾರ್ ಇದಾರಲ್ಲ, ಬಹುಶಃ ಈಗ ಬೇರೆ ಕಲಾವಿದರಿಗೆ ನೀವು ಹೇಳಿದ್ರಿ ಅಂದ್ರೆ ಪ್ರಾಕ್ಟೀಸ್ ಕೊಡಬೇಕು ಅವರಿಗೆ, ಅದನ್ನ ಅವರ ಒಳಗಡೆ ಆ ಪಾತ್ರನ ತರಿಸ್ಬೇಕು ಅಂತ. ಇವರಿಗೆಲ್ಲ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಪಾತ್ರದ ಒಳಗಡೆ ಇದಾಗೋದಿಕ್ಕೆ? ಅದೇ ನಾನು ಹೇಳಿಕ್ಕಿದ್ದೆ. ಆಕ್ಚುಲಿ ಅವರಿಗೆಲ್ಲ ವರ್ಕ್ಶಾಪ್ ಅವಶ್ಯಕತೆ ಇಲ್ಲ. ಅವರೆಲ್ಲ ಲೆಜೆಂಡ್ಗಳು, ಅಂದರೆ ದೇ ಹ್ಯಾವ್ ಪ್ರೂವನ್ ದೇರ್ ಸೆಲ್ಫ್, ಆಯಿತಾ. ಅವರಿಗೆ ನಾವು ಏನು ಎಕ್ಸ್ಟ್ರಾ ಹೇಳಬೇಕಂತ ಏನಿಲ್ಲ. ಅವರಿಗೆ ಖಾಲಿ ಕ್ಯಾರೆಕ್ಟ್ರಿದ್ದು ಡೆಪ್ತ್ ಹೇಳಿದ್ರಾಯ್ತು. ಕ್ಯಾರೆಕ್ಟ್ರ್ ಹೇಗೆ ಬಿಹೇವ್ ಮಾಡುತ್ತೆ, ಯಾಕೆ ಈ ರೀತಿ ಬಿಹೇವ್ ಮಾಡುತ್ತೆ, ಆ ಒಂದು ಎಲಿಮೆಂಟಿನ, ಆ ಒಂದು ಸೀನಿನ ಮುಂಚೆ ಏನಾಗಿರುತ್ತೆ, ಆ ಸೀನಿನ ನಂತರ ಏನಾಗುತ್ತೆ, ಇಷ್ಟನ್ನು ಹೇಳಿದರೆ ಅವರಿಗೆ ಇನ್ ಡೆಪ್ತ್ ಆಗಿ ಅವ್ರ ಕ್ಯಾರೆಕ್ಟರ್ ಒಳಗೆ ಆಟೋಮೆಟಿಕ್ ಆಗಿ ಹೋಗ್ತಾರೆ. ಅವ್ರಿಗೆ ಏನು ಬೇರೆ ಏನು ಹೇಳಬೇಕಂತೇನಿಲ್ಲ. ಇಮಿಡಿಯೇಟ್ಲಿ ಅವ್ರು ನಾವು ಒಂದೇ ಶಾಟ್ ಅವರಿಗೆಲ್ಲ, ನಾವೆಲ್ಲ ಸಿಂಗಲ್ ಟೇಕ್ ಅವರಿಗೆಲ್ಲ, ಅಂದರೆ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಬಿಟ್ಟುಬಿಟ್ರೆ ಆ ಫ್ಲೋಗೆ ಹೋಗಿ ಅವ್ರು ಅದನ್ನು ಮಾಡಿಬಿಡ್ತಾರೆ. ಅದು ಕೂಡ ನಾವು ಏನು ಯೋಚನೆ ಮಾಡಿರ್ತೀವ ಅದಕ್ಕಿಂತ ಒಂದು 100 ಪಟ್ಟು ಜಾಸ್ತಿ ಕೊಟ್ಟಿರ್ತಾರೆ ಅಲ್ಲಿ ನಮಗೆ. ಅಂದರೆ ನಮಗೆ ಬೇಡ ಅಂತ ಹೇಳೋ ಒಂದು ಸೀನ್ ಇಲ್ಲ. ನಮಗೆ ಮಾನಿಟರ್ ನೋಡ್ತಾನೆ ನಮ್ಗೆ ಅನಿಸ್ಬಿಡುತ್ತೆ, ವಾವ್ ಅನಿಸ್ಬಿಡುತ್ತೆ, ನಾವು ಫೈನಲ್ ಮಾಡಿಬಿಡ್ತೀವಿ ಅದು. ಬಟ್ ಅಚ್ಯುತ್ ಸರಿಗೆ ಒಂದು ಅಬ್ಸ್ಟ್ಯಾಕಲ್ ಇತ್ತು. ಏನಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲ, ಅವರಿಗೆ ಲ್ಯಾಂಗ್ವೇಜ್ ಬಗ್ಗೆ. ಅವ್ರು ಆಲ್ರೆಡಿ ಉಳಿದವ್ರ ಕಂಡಂತೆ ಅಂತ ಒಂದು ಸಿನಿಮಾ ಮಾಡಿದ್ರು, ಆದರೆ ಅಲ್ಲಿ ಅವ್ರು ಮಾತಾಡಿದ್ದು ಕುಂದಾಪುರ ಕನ್ನಡ. ಸೊ ಇಲ್ಲಿ ಅವ್ರು ಮಾತಾಡಬೇಕಾಗಿದ್ದು ಮಂಗಳೂರು ಕನ್ನಡ. ಸೊ ಲ್ಯಾಂಗ್ವೇಜ್ ಬಗ್ಗೆ ಅವರಿಗೆ ಸ್ವಲ್ಪ ಅವರು ಅಂದರೆ ಅವರಿಗೆ ನಾವು ಅವ್ರಿಗೆ ವರ್ಕ್ಶಾಪ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಅಂಥ ಒಂದು ಕಲಾವಿದರು. ಅವ್ರಿಗೆ ಜಸ್ಟ್ ಹೇಳಿದ್ರು ಅವ್ರು ಅದನ್ನು ಪಕ್ಕಾ ಮಾಡ್ತಾರೆ ಅವರು. ಸೊ ಲ್ಯಾಂಗ್ವೇಜ್ ಮಾತ್ರ ಅವ್ರಿಗೆ ಇದ್ದದ್ದು ಬ್ಯಾರಿಯರ್. ಸೊ ಲ್ಯಾಂಗ್ವೇಜು ಹಾಗೆ ಅವರಿಗೆ ಮಾತ್ರ ಏನಂತ ಹೇಳಿದ್ರೆ ನನ್ನನ್ನು ಕರಿತಾ ಇದ್ರು. ಯಾಕಂದ್ರೆ ನಾನು ಸ್ಕ್ರಿಪ್ಟ್ ಸೂಪರ್ವೈಸರ್ ಕೂಡ, ಮತ್ತು ಲ್ಯಾಂಗ್ವೇಜ್ ಬಗ್ಗೆನೂ ನಾನೇ ಕೇರ್ ತಗೊಳ್ತಿದ್ದು. ನನ್ನನ್ನು ಕರೆದು ನನ್ನನ್ನು ಕೆರಮನಲ್ಲಿ ಕೂರಿಸಿ ನನ್ನ ಹತ್ರ ನನ್ನ ಸ್ಟೈಲ್ ಆಫ್ ಆ ಲ್ಯಾಂಗ್ವೇಜ್ನ ನಾನು ಹೇಗೆ ಹೇಳ್ತೀನಿ, ನನ್ನ ಆಕ್ಸೆಂಟ್ ಏನು ಅಂತ ಅವರು ಹೇಳಿಸ್ತಾ ಇದ್ರು. ಹೇಳಿ ತಿಳ್ಕೊಂಡು ಅದನ್ನು ಅವ್ರು ಅಡಾಪ್ಟ್ ಮಾಡ್ತಾ ಇದ್ರು. ಸೊ ಒಂದು 4 ಸರ್ತಿ ಹೇಳಬೇಕಾದ್ರೆ ಅವ್ರಿಗೆ ಅದು ಗೊತ್ತಾಗ್ತಿತ್ತು, ನಾನು ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಅವ್ರು ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು. ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಏನು ಇನ್ಪುಟ್ ಕೊಡ್ತಾ ಇರಲಿಲ್ಲ ಅವ್ರಿಗೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಅದನ್ನು ಏನು ಮಾಡಬೇಕಾದ್ರೆ. ಆ ಡೈಲಾಗ್ ಓದಿ ಅವರಿಗೆ ಗೊತ್ತಾಗ್ತಿತ್ತು ಈ ಡೈಲಾಗಲ್ಲಿ ಏನಿದೆ ಅನ್ನೋದು, ಯಾಕೆ ಈ ಡೈಲಾಗ್ ಈ ಸೀನಿಗೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿತ್ತು, ಅದನ್ನು ಪರ್ಫಾರ್ಮ್ ಮಾಡ್ತಿದ್ರು. ಸೊ ಅವ್ರಿಗೆ ಇದ್ದಿದ್ದು ಲ್ಯಾಂಗ್ವೇಜ್. ಕಿಶೋರ್ ಸರ್ಗೆ ಆ ಲ್ಯಾಂಗ್ವೇಜ್ ಬೇರೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ನಾರ್ಮಲ್ ಕನ್ನಡನೇ ಮಾತಾಡೋಕ್ಕಿದ್ದು, ಅದರಲ್ಲಿ ಅವ್ರು ಪಕ್ಕ ಇದ್ದಾರೆ, ಅದರಲ್ಲಿ ಏನು ಟೆನ್ಷನ್ ಇರಲಿಲ್ಲ. ಸೊ ಒಂದು ಒಳ್ಳೆ ಕಂಟೆಂಟ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಇದ್ದಾಗ, ಒಂದು ಒಳ್ಳೆ ನಿರ್ದೇಶಕ ಇದ್ದಾಗ, ಹೊಂಬಾಳೆ ಫಿಲಮ್ಸ್ನಂಥ ಒಂದು ನಿರ್ಮಾಣ ಸಂಸ್ಥೆ ಆ್ಯಡಪ್ ಆದರೆ ನಿಜವಾಗ್ಲೂ ಎಷ್ಟು ಪ್ಲಸ್? ಸೂಪರ್ ಪ್ಲಸ್ ಅದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶನಿಗೆ ಒಂದು ಡ್ರೀಮ್ ಇರುತ್ತೆ. ಅಂತ ಹೇಳಿದ್ರೆ ಒಂದು ಕಥೆ ಇರುತ್ತೆ ಅವನ ತಲೆಯಲ್ಲಿ. ಆ ಕಥೆ ಕೆಲವು ಕಡೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬಜೆಟ್ ರೆಸ್ಟ್ರಿಕ್ಷನ್ ಆಗಿರ್ಬೋದು, ನಾನಾ ರೆಸ್ಟ್ರಿಕ್ಷನ್ಗಳು ಬಂದೇ ಬರುತ್ತೆ ಅವನಿಗೆ ಲೈಫಲ್ಲಿ. ಬಟ್ ಬಜೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹೊಂಬಾಳೆ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದಕ್ಕೆ, ಈ ಕನಸಿಗೆ ಅವ್ರು ಏನಾದರೂ ಕೈ ಜೋಡಿಸಿದ್ರೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಮಿರಾಕಲ್. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಎಲ್ಲ ನೆಸಸರಿ ಅಲ್ಲ, ಅವರಿಗೆ ಇಂಪಾರ್ಟೆಂಟ್ ಈ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ನಾವು ಪ್ರಪಂಚದ ಮುಂದೆ ಇಡ್ತೀವಿ ಅನ್ನೋದು ಮಾತ್ರ ಅವರಿಗೆ ಇಂಪಾರ್ಟೆಂಟ್. ಸೊ ಅದಕ್ಕೆ ಏನು ಬೇಕು, ಆ ಪ್ರಾಡಕ್ಟನ್ನು ಬ್ಯೂಟಿಫುಲ್ಲಾಗಿ ತೋರ್ಸೋಕ್ಕೆ ಏನು ಬೇಕು, ಅದಕ್ಕೆ ಅವರು A to Z ಅಂದರೆ ಅವರ 1000% ಅವರು ಅದಕ್ಕೆ ಹಾಕ್ತಾರೆ. ಅಂದರೆ ನಿಮಗೆ ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಮ್ಯಾನ್ ಪವರ್ ಆಗಿರ್ಬೋದು, ಅಥವಾ ಫಿಸಿಕಲಿ ಏನಾದರೂ ಅದಕ್ಕೆ ಅವಶ್ಯಕತೆ ಆಗಿರ್ಬೋದು, ಎಲ್ಲವೂ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಕಿರ್ಗಂದೂರ್ ಸರ್ ಆಗಿರ್ಬೋದು, ಅಥವಾ ಬೇರೆ ಯಾರು ಆ ಟೀಮಲ್ಲಿ ಈಗ ಕಾರ್ತಿಕ್ ಗೌಡ ಅವರು ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಆದರ್ಶ್ ಅವರಿದ್ದಾರೆ, ಎಲ್ಲನೂ ಈ ಸಿನಿಮಾಕ್ಕೆ ಏನು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ಸಿನಿಮಾ ಬಿಟ್ಟು ಬೇರೆ ಏನು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅಂದರೆ ನಿಮಗೆ ಇದಾಗಲ್ಲ ಸರ್ ಕೊಡೋಕ್ಕೆ, ಇದಾಗಲ್ಲ ಸರ್, ಇಲ್ಲ, ನಿಮ್ಗೆ ಇದು ಏನು ಬೇಕು, ನೀವು ಸಿನಿಮಾ ಚೆನ್ನಾಗಿ ಮಾಡಿ ಅಷ್ಟೇ. ಯು ಜಸ್ಟ್ ಫೋಕಸ್ ಆನ್ ದ ಮೇಕಿಂಗ್ ಆಫ್ ದ ಸಿನಿಮಾ ಅಷ್ಟೇ. ನಿಮ್ಗೆ ಏನು ಬೇಕು ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ. ನೀವು ಸಿನಿಮಾ ಮಾಡಿ ಒಂದು ಒಳ್ಳೆ ರೀತಿಯ ಪ್ರಾಡಕ್ಟ್ ನಮ್ಮ ಕೈಯಲ್ಲಿ ತಂದು ಕೊಡಿ, ಆಮೇಲೆ ಇದನ್ನು ಜಗತ್ತಿಗೆ ತೋರಿಸೋ ಕೆಲಸನೂ ನಮ್ಮದು. ಇಷ್ಟು ನಿಮ್ಮ ತಲೆಯಿಂದ ಅಷ್ಟೊಂದು ಬರ್ಡನನ್ನು ಅವ್ರು ಎತ್ತಿದ್ರೆ
ನೀವು ಯೋಚಿಸಿ ನೀವು ಒಬ್ಬ ಒಳ್ಳೆ ನಿರ್ದೇಶಕನಾಗಿದ್ರೆ ಯಾವ ರೀತಿ ಸಿನಿಮಾ ನೀವು ಮಾಡ್ಬೋದು. ಸೊ ಒಬ್ಬ ಉತ್ತಮ ನಿರ್ದೇಶಕನಿಗೆ ಒಂದು ಹೊಂಬಾಳೆ ಅಂತ ಒಂದು ಪ್ರೊಡಕ್ಷನ್ ಅವ್ರು ಸಿಕ್ಕಿದ್ರೆ ಹಿ ಕ್ಯಾನ್ ಡು ಮಿರಾಕಲ್ಸ್. ಅದನ್ನೇ ರಿಷಬ್ ಶೆಟ್ಟಿ ಸರ್ ಕೂಡ ಮಾಡಿರೋದು ಅವರು. ಯಾಕಂತ ಹೇಳಿದ್ರೆ ಅಂಥ ಪ್ರೊಡಕ್ಷನ್ ಹೌಸ್ ಅವರ ಕೈ ಹಿಡಿದಿದ್ದು ಈ ಟೈಮು. ಸೊ ಬರಿಬೇಕಾದ್ರೆ ಅವ್ರು ಅದೇ ಹೇಳಿದ್ದು, ನಮಗೆ ಏನು ಟಚ್ ಮಾಡೋಕ್ಕೆ ಇಷ್ಟ ತನಕ ಸಾಧ್ಯ ಇಲ್ಲ, ಅದನ್ನು ಟಚ್ ಮಾಡೋಕ್ಕೆ ಈ ಸಿನಿಮಾದಲ್ಲಿ ಟ್ರೈ ಮಾಡೋಣ. ಯಾಕಂತ ಹೇಳಿದ್ರೆ ನಮ್ಮ ಪ್ರೊಡಕ್ಷನ್ ಹೌಸ್ ನಮಗೆ ಸಪೋರ್ಟ್ ಮಾಡುತ್ತೆ ಟು ಗೆಟ್ ಅ ಬೆಟರ್ ಔಟ್ಪುಟ್. ಸೊ ಏನು ನಮಗೆ ಟಚ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ನಮ್ಗೆ ಏನೆಲ್ಲ ಯೋಚನೆ ಇತ್ತ ಮುಂಚೆ, ನಾವು ಹಿಂಗೆ ಮಾಡ್ಬೇಕು ಇದ್ರಲ್ಲಿ ಟ್ರೈ ಮಾಡೋಣ. ಬಟ್ ಆರ್ಗ್ಯಾನಿಕ್ ಟ್ರೈ, ನಾಟ್ ಅಂದರೆ ಇಂಥದ್ದೊಂದು ಸೀನ್ ಹಾಕಿ ಮಧ್ಯದಲ್ಲಿ ಇಂಥದ್ದು ಸೀನ್ ಶೂಟ್ ಮಾಡ್ಬೇಕು ಅದಲ್ಲ. ಕತೆ ಹೇಗೆ ಜರ್ನಿ ತಗೊಳುತ್ತೆ, ಆಗ ಒಂದು ಸೀನ್ ಹೇಗೆ ಬಿಲ್ಡ್ ಆಗುತ್ತೆ, ಆ ಸೀನ್ ತುಂಬ ರಿಚ್ ಆಗಿರೋ ಪರವಾಗಿಲ್ಲ, ನಾವು ಹಾಕೋಣ ಅಷ್ಟೇ. ಯಾಕಂತ ಹೇಳಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೊಂಬಾಳೆ ಅನ್ನೋ ಗ್ರೂಪು ನಮ್ಮನ್ನು ಡೆಫಿನೆಟ್ ಆಗಿ ಮೋಟಿವೇಟ್ ಮಾಡುತ್ತೆ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು ನಮಗೆ ಮುಂಚೆ. ಸೊ ಓವರಾಲ್ ಆಗಿ ಕಾಂತಾರ ಒಂದು ಸಿನಿಮಾ, ನೀವು ಅದರಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಈ ಸಿನಿಮಾದ ಮುಖಾಂತರ? ಅಂದರೆ ಇದೊಂದು ಪ್ಯೂರ್ಲಿ ಕಮರ್ಷಿಯಲ್ ಮೂವಿ. ಅಂದರೆ ಇದರಲ್ಲಿ ಎಲ್ಲವೂ ಇದೆ, ಮಿಸ್ಟ್ರಿ ಇದೆ, ಹಾರರ್ ಇದೆ, ಆ್ಯಕ್ಷನ್ ಇದೆ, ಭರ್ಜರಿ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಲವ್ ಇದೆ, ಇಮೋಷನ್ಸ್ ಇದೆ, ನಿಮಗೆ ಡ್ರಾಮಾ ಇದೆ, ಕಾಮಿಡಿ ಇದೆ, ನಿಮಗೆ ಕಾಮಿಡಿ ನೆಕ್ಸ್ಟ್ ಲೆವೆಲ್ ನಿಮ್ಮನ್ನು ನಗಿಸೋವಂಥ ಕೆಲವು ಕಾಮಿಡಿ ಇದೆ ನಿಮಗೆ. ಪಕ್ಕಾ ರಿಷಬ್ ಶೆಟ್ಟಿ ಟೈಪ್ ಆಫ್ ಮೇಕಿಂಗ್ ಸಿನಿಮಾ. ಅಂದರೆ ಅವರ ಡೈರೆಕ್ಷನ್ ಅಂತ ಹೇಳಿದ ಮೇಲೆ ಆ ಸಿನಿಮಾದಲ್ಲಿ ಏನೆಲ್ಲ ಬೇಕಾ ಅದಕ್ಕಿಂತ ಒಂದು 50 ಪಟ್ಟು ಜಾಸ್ತಿ ಎಲಿಮೆಂಟ್ಗಳನ್ನು ಈ ಸರ್ತಿ ತಂದಿದ್ದಾರೆ ಅವರು. ಯಾಕಂತ ಹೇಳಿದರೆ ಹೊಂಬಾಳೆ ಗ್ರೂಪ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ. ಆದರೆ ಈ ಸಿನಿಮಾ ಇಟ್ ಇಸ್ ಅ ಟೋಟಲ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್. ಸೊ ಇಂಪಾರ್ಟೆಂಟ್ ಆಗಿ ನಮಗೆ ಕಾಂತಾರ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಇತ್ತು, ಅಂದರೆ ನಾವು ಈ ಸರ್ತಿ ದೊಡ್ಡ ಸೆಕ್ಟರ್ ಆಫ್ ಆಡಿಯನ್ಸಿಗೆ ಮಾಡುವಂಥ ಸಿನಿಮಾ ಅಂತೇಳಿ. ಇಟ್ ಇಸ್ ನಾಟ್ ಲೈಕ್ ರಿಷಬ್ ಸರಿಗಾಗಿರ್ಬೋದು, ರಾಜ್ಬಿ ಶೆಟ್ಟಿಗೆ, ರಕ್ಷಿತ್ ಶೆಟ್ಟಿಗಾಗಿರ್ಬೋದು, ಅವರಿಗೆಲ್ಲ ಒಂದು ಸೆಟ್ ಆಫ್ ಆಡಿಯನ್ಸ್ ಇದೆ. ಬಟ್ ದಿಸ್ ಟೈಮ್ ವಿ ಹ್ಯಾವ್ ಟು ಟ್ಯಾಪ್ ಅ ಲಾರ್ಜರ್ ಆಡಿಯನ್ಸ್. ಯಾಕಂತ ಹೇಳಿದರೆ ನಮಗೆ ಹಾಕ್ತಿರುವಂಥ ಬಜೆಟ್ ತುಂಬ ದೊಡ್ಡದು. ಹೊಂಬಾಳೆ ಫಿಲ್ಮ್ಸ್ ಅವ್ರು ನಮಗೆ ಪ್ರೊಡ್ಯೂಸ್ ಮಾಡ್ತಿದ್ರು. ಆಗ ನಾವು ಲಾರ್ಜರ್ ಆಡಿಯನ್ಸನ್ನು ಟ್ಯಾಪ್ ಮಾಡಬೇಕಾದ್ರೆ ನಾವು ಅಂಥ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾನ ಮಾಡಬೇಕು. ಅದೇ ತಲೆಯಲ್ಲಿ ಇಟ್ಕೊಂಡು ನಾವು ಬರೆದಿರುವಂಥ ಸಿನಿಮಾ ಕಾಂತಾರ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ನಾವು ಮಾಡಿದ್ದೀವಿ ಕೂಡ. ಮತ್ತು ನಿಮಗೆ ನನ್ನ ಪ್ರಕಾರ ದೈವಾರಾಧನೆಯನ್ನು ಕಾಂತಾರದಷ್ಟು ಚೆನ್ನಾಗಿ ನಾನು ಇಷ್ಟ ತನಕ ಯಾವ ಸಿನಿಮಾದಲ್ಲಿ ನಾನು ನೋಡಲಿಲ್ಲ. ಬಹುಶಃ ತೋರಿಸಿರ್ಬೋದೇ ಏನೋ, ಬಟ್ ನಾನು ನೋಡಲಿಲ್ಲ. ಬಟ್ ನಾನು ನೋಡಿರೋದ್ರಲ್ಲಿ ದೈವಾರಾಧನೆಯನ್ನು ಒಂದಿಷ್ಟು ಬ್ಯೂಟಿಫುಲ್ ಆಗಿ ತೋರ್ಸೋಕ್ಕಾಗತ್ತೆ ಅಂತ ಹೇಳೋದನ್ನು ಕಾಂತಾರದಲ್ಲಿ ನೀವು ನೋಡಬೇಕು ಎಲ್ಲರೂ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೊನೆಯದಾಗಿ ಟ್ರೈಲರ್ ಬಿಡುಗಡೆಯಾಗಿದೆ, ಸಾಂಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಟ್ರೈಲರ್ ಸೋಷಿಯಲ್ ಮೀಡಿಯಾದಲ್ಲಿ 1 ಕೋಟಿಗಿಂತ ಅಧಿಕ ವೀಕ್ಷಣೆಯನ್ನು ಬರ್ತಿದೆ. ಒಂದು ಪಾಸಿಟಿವ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ವಮೇಕ್ ಸಿನಿಮಾ, ಒಂದು ಪ್ಯೂರೆಸ್ಟ್ ಸಿನಿಮಾ ಬರ್ತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ನಿಮಗೆ ಕಂಟೆಂಟ್ ಬಿಡುಗಡೆ ಆದ ಮೇಲೆ ಯಾವ ಥರ ಅಪ್ಡೇಟ್ ಈಗ ನಿಮಗೆ ಬಂದಿದೆ ಪಬ್ಲಿಕ್ಕಿಂದ? ಆಮೇಲೆ ಕನ್ನಡದ ಜನತೆಗೆ ಒಬ್ಬ ಸಿನಿಮಾ ಅಲ್ಲಿ ನೀವು ಆ್ಯಕ್ಟ್ ಮಾಡಿರೋರಾಗಿ ಹಾಗೂ ಕತೆ ಬರೆದಿರುವ ಅಷ್ಟು ಜನರಲ್ಲಿ ಒಬ್ಬರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫೈನಲಿ? ಕಾಂತಾರ ಇದೊಂದು ಎಕ್ಸ್ಪೀರಿಯನ್ಸ್. ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಈ ಸಿನಿಮಾನ. ಇಟ್ ಈಸ್ ಅ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಬಿಟ್ಟು ನಾನು ಹೇಳ್ತಾ ಇದ್ದೇನೆ, ನಿಮ್ಮನ್ನು ಹೇಗೆಲ್ಲ ಎಂಟರ್ಟೈನ್ ಮಾಡಬೇಕು ಸಿನಿಮಾ, ಅದನ್ನೇ ಈ ಸಿನಿಮಾ ಡೆಫಿನೆಟ್ಲಿ ಈ ಸಿನಿಮಾ ಎಂಟರ್ಟೈನ್ ಮಾಡೇ ಮಾಡುತ್ತೆ, ಅಷ್ಟು ಭರವಸೆ ನಮಗಿದೆ. ಅದ್ರ ಜೊತೆಗೆ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ನಿಮಗೆ ಕೊಡುತ್ತೆ. ಈಗ ಟ್ರೈಲರ್ ಬಂದ ನಂತರ ನಮಗೆ ಅದನ್ನೇ ಹೇಳಿರೋದು ಎಲ್ಲರೂ. ಅಂದರೆ ಈ ಟ್ರೈಲರಲ್ಲಿ ತುಂಬ ಕಥೆನ ನಾವು ತುಂಬ ಬಿಟ್ಕೊಡ್ಲಿಲ್ಲ. ಆ್ಯಕ್ಚುಲಿ ಏನು ಟ್ರೈಲರಲ್ಲಿ ನಾವು ತೋರಿಸಿದ್ದೀವಿ ಅದು ಜಸ್ಟ್ ಜಿಸ್ಟ್ ಆಫ್ ದ ಮೂವಿ ಅಷ್ಟೇ. ಅದನ್ನು ಬಿಟ್ಟು ತುಂಬ ವಿಷಯಗಳು ಅದು ಬಿಟ್ಟು ಇದೆ, ತುಂಬ ವಿಷಯಗಳನ್ನ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅಂಥ ವಿಷಯಗಳು ಈ ಸಿನಿಮಾದಲ್ಲಿ ಇದೆ. ನಾವು ಟ್ರೈಲರ್ ನೋಡಿದವರು ಅಂದರೆ ಸ್ಪೆಲ್ ಬೌಂಡ್ ಆಗಿದ್ದಾರೆ ಈ ಟ್ರೈಲರ್ ನೋಡಿ. ಅಂದರೆ ಆ ವಿಜುವಲ್ಸ್ ಆಗಿರ್ಬೋದು, ಆ ಟ್ರೈಲರ್ ಕಟ್ ಮಾಡಿರೋ ರೀತಿ ಆಗಿರ್ಬೋದು, ಆ ಸೌಂಡ್ ಎಫೆಕ್ಟ್ಸು ಆಗಿರ್ಬೋದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, BGM ಆಗಿರ್ಬೋದು, ಕಲರಿಂಗ್ ಎಲ್ಲ ಆಸ್ಪೆಕ್ಟು ಆ ಸಿನಿಮಾದ ಎಲ್ಲ ಕ್ಯಾಟಗರಿಯಲ್ಲೂ ಕಾಂತಾರ ತುಂಬ ಒಂದು ಮೇಲ್ದರ್ಜೆಯಲ್ಲಿ ಇದೆ ಅನ್ನೋದನ್ನು ಆ ಟ್ರೈಲರ್ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೈವ ಕಾಣಿಸ್ತಿದೆ, ಕಂಬಳ ಕಾಣಿಸ್ತಿದೆ, ಅಲ್ಲಿ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಲವ್ ಕಾಣ್ತಾ ಇದೆ, ರೊಮ್ಯಾನ್ಸ್ ಕಾಣಿಸ್ತಾ ಇದೆ, ಎಲ್ಲನಿದೆ. ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಅದನ್ನೆಲ್ಲ ನೀವು ನೋಡಬೇಕಾದ್ರೆ ಡೆಫಿನೆಟ್ಲಿ ಆಗಿ ಅದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಿಮ್ಮನ್ನು ಪಕ್ಕಾ ಎಂಟರ್ಟೈನ್ಮೆಂಟ್ ಮಾಡುವಂಥ ಸಿನಿಮಾ ಕಾಂತಾರ.
ಎಲ್ಲ ವರ್ಗದ ಜನರಿಗೆ ವಿತ್ ದ ಫ್ಯಾಮಿಲಿ ಆಡಿಯನ್ಸ್ ನಾನು ಹೇಳ್ತಾ ಇರೋದು, ಈ ಸಿನಿಮಾನ ನೋಡಲೇಬೇಕು. ಯಾಕಂತ ಹೇಳಿದರೆ ಇಟ್ ಇಸ್ ವೆರಿ ಹ್ಯೂಜ್ ಡಿವೈನ್ ಎಕ್ಸ್ಪೀರಿಯನ್ಸ್. ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಸೌತ್ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಕಾಂತಾರ ಅನ್ನೋದೊಂದು ಹಬ್ಬ ಆಗ್ಬೋದು ಅನ್ನೋದೊಂದು ನನ್ನ ಅನಿಸಿಕೆ. ಅದಕ್ಕೆ ದೇವರ ಹತ್ರ ನಾನು ಪ್ರಾರ್ಥನೆ ಕೂಡ ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಇದು ನಮ್ಮ ಮಣ್ಣಿನ ಕತೆ, ನಮ್ಮ ರೂಟೆಡ್ ಕಲ್ಚರಿನ ಕತೆ ಈ ಕಾಂತಾರ. ಸೊ ಸೌತ್ ಕನ್ನಡ, ಎಂಟೈರ್ ಸೌತ್ ಕನ್ನಡ, ಕಾಸರಗೋಡಿಂದ ಹಿಡಿದು ನಾನು ಕುಂದಾಪುರದ ತನಕನೂ ಹೇಳ್ತಾ ಇರೋದು, ಇದು ಒಂದು ನಮ್ಮ ಕತೆ, ನಮ್ಮ ಎಲ್ಲರ ಕತೆ. ಸೊ ಇದು ಅಷ್ಟೇ ರೂಟೆಡ್ ಆಗಿರೋದ್ರಿಂದ ನಮ್ಗೆಲ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಕತೆ. ಸೊ ನಮ್ಮಲ್ಲಿ ಇದು ಹಬ್ಬ, ಆದರೆ ಇದನ್ನು ಬಾಕಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೇಕು. ಯಾಕಂತ ಹೇಳಿದರೆ ಈ ಕಲ್ಚರ್ ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಊರಲ್ಲಿ ಇರುವಂಥ ಕಲ್ಚರ್ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಆ ಕಲ್ಚರ್ ಇದೆ ಪ್ರತಿಯೊಬ್ಬರ ಕಡೆಯಲ್ಲೂ. ಆದರೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂಥ ವಿಷಯಗಳು, ಎಂಟರ್ಟೈನ್ ಮಾಡುವಂಥ ವಿಷಯಗಳು ಕಾಂತಾರದಲ್ಲಿ ಇದೆ. ಸೊ ಡೆಫಿನೆಟ್ಲಿ ಎಂಟೈರ್ ಕರ್ನಾಟಕ ಮತ್ತು ಕರ್ನಾಟಕ ಎಲ್ಲ ಜನತೆ ಮತ್ತು ಇಡೀ ಇಂಡಿಯಾ ಈ ಸಿನಿಮಾನ ನೋಡಿ ಎಂಟರ್ಟೈನ್ ಆಗ್ತಾರೆ ಅನ್ನೋ ಭರವಸೆ ನಮಗಿದೆ. ಹಾಗೆ ದೇವರು ಕೂಡ ನಮಗೆ ಅನುಗ್ರಹಿಸ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.